ಶೆಟ್ಟಿ ಉಳಿದೊಟ್ಟು ಸಂಚಾಲಕರು ವಿದ್ಯಾರತ್ನ ವಿದ್ಯಾಸಂಸ್ಥೆ ದೇರ್ಲಕಟ್ಟೆ ಧಾರ್ಮಿಕ ಉಪನ್ಯಾಸ ಮಂಪೆರುಳ್ಳೇರು ಶ್ರೀಯುತ ಡಾಕ್ಟರ್ ಅರುಣ್ ಉಳ್ಳಾಲ್ ಪ್ರಧಾನ ಸಂಚಾಲಕರು ಅಂಬಾವನ ಧರ್ಮ ಶಿಕ್ಷಣ ಕೇಂದ್ರ ತೊಕ್ಕೋಟು ಅಂಜನೆ ಇನ್ನಿತ ಬಿನ್ನೇರಾದಿ ಕಾರ್ಯಕ್ರಮಕ್ಕೂ ಬತ್ತಿರುಳ್ಳೇರು ಶ್ರೀಯುತ ಕೃಷ್ಣ ಶೆಟ್ಟಿ ಕೆಳಗಿನ ಗೊತ್ತು ಕೋಟೆಗಾರ ಗೊತ್ತು ಅಧ್ಯಕ್ಷರು ಕೋಟೆಕಾರ ವ್ಯವಸಾಯ ಸೇವಾ ಸಹಕಾರಿ ಸಂಘ ರಿಜಿಸ್ಟರ್ಡ್ ಕೋಟೆಕಾರ ಶ್ರೀಯುತ ಚಂದ್ರಾಸ್ ಪಂಡಿತ್ ಹೌಸ್ ಶ್ರೀ ಮುಕಾಂಬಿಕಾ ಕನ್ಸ್ಟ್ರಕ್ಷನ್ ಮಂಗಳೂರು ಅಂಜನೆ ಕರುಣಾಕರ್ ಶೆಟ್ಟಿ ಮುರ್ಲಾ ಅಧ್ಯಕ್ಷರು ಜೀರ್ಣೋದ್ಧಾರ ಸಮಿತಿ ಮಹಾವಿಷ್ಣು ದೇವಸ್ಥಾನ ದೇವಂದ ಪಡಪು ಅಂಜನೆ ಕುಡೋರಿ ಬಿನ್ನೇರಾದ ಶ್ರೀಯುತ ಸೋಮಶೇಖರ ಎಂ ಭಂಡಾರಿ ಪ್ರಧಾನ ಕಾರ್ಯದರ್ಶಿ ಭಂಡಾರಿ ಮಹಾಮಂಡಲ ರಿಜಿಸ್ಟರ್ಡ್ ಶ್ರೀಯುತ ಐತಪ್ಪ ಶೆಟ್ಟಿ ದೇವಂದ ಪಡಪು ಶ್ರೀ ಮಾಲಕೇರು ಶ್ರೀ ಕಟೀಲ್ ರೋಡ್ ಲೈನ್ಸ್ ಅಂಜನೆ ಕುಡೋರಿ ಬಿನ್ನರಾದ ಶ್ರೀಯುತ ರಘು ಬುಚ್ಚಿಲ್ ನಿರ್ದೇಶಕರು ಕೋಟೆಕಾರ ವ್ಯವಸಾಯ ಸೇವಾ ಸಹಕಾರಿ ಸಂಘ ರಿಜಿಸ್ಟರ್ಡ್ ಅಂಜನೆ ಕುಡೋರಿ ಬಿನ್ನರಾದ ಶ್ರೀಯುತ ಉದಯ್ ಕುಮಾರ್ ಶೆಟ್ಟಿ ಸಾಂತೆಗೊತ್ತು ಯುನೈಟೆಡ್ ರಬ್ಬರ್ಸ್ ಮುಂಬೈ ಶ್ರೀಯುತ ಬೊಕ್ಕೋರಿ ಬಿನ್ನರಾದ ಶ್ರೀಯುತ ರಮೇಶ್ ಕುಲಾಲ್ ಪನೋಲಿ ಬೈಲು ಶ್ರೀ ಮಹಾಲಕ್ಷ್ಮಿ ಸ್ಟೋರ್ ಪನೋಲಿ ಬೈಲು ಅಂಜನೆ ನನ್ನರೆಡ್ಡಿ ಬಿನ್ನೇರಾದ ಶ್ರೀಮತಿ ನಯನ ಪಾರ್ಥ ಸಾರಥಿ ಕನಕಮುಗಿಯರು ಕಿನ್ಯ ವ್ಯವಸ್ಥಾಪಕರು ಶ್ರೀ ವ್ಯವಸ್ಥಾಪನಾ ಸೇವಾ ಸಮಿತಿ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನ ದೇವಿಪುರ ತಲಪಾಡಿ ಅಂಜನೆ ಶ್ರೀಮತಿ ಆಶಾ ಪದ್ಮನಾಭ ಶೆಟ್ಟಿ ತಲಪಾಡಿ ಭಾವ ಸದಸ್ಯರು ವ್ಯವಸ್ಥಾಪನಾ ಸಮಿತಿ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನ ದೇವಿಪುರ ತಲಪಾಡಿ ಮಾತ ಅತಿಥಿ ಅಭ್ಯಾಗತರಿನ ಎಂಗಲ್ಲ ಸಮಿತಿದ ಅಧ್ಯಕ್ಷರು ಮಾತ ಪದಾಧಿಕಾರಿಗಳು ದಯಮಂತದೆ ವೇದಿಕೆಗೆ ಲತೊಂದು ಬರಡು ಪಂಡದಿಗಳ ಮಾತ ಅಧ್ಯಕ್ಷರಡಲ ವಿನಂತಿ ಬಂದೊಂದುಲ್ಲೆ ಇನ್ನಿತ ಸಭಾ ಕಾರ್ಯಕ್ರಮಕ್ಕೂ ಬತ್ತಿನಂಜ ಮಾತ ಅತಿಥಿ ಅಭ್ಯಾಗತರೇನೆ ವೇದಿಕೆಗೆ ಲತೊಂದು ಬರಡು ಪಂಡದೆ ಅಧ್ಯಕ್ಷರ ಫಲದಾಯಕ ನೀನೇ ವಿನಾಯಕ ಫಲದಾಯಕ ನೀನೇ ವಿನಾಯಕ ನೀ ಫಲದಾಯಕ ನೀನೇ ವಿನಾಯಕ ನೀ ಫಲದಾಯಕ ನೀನಾ ವಿನಾಶಕ ಫಲದಾಯಕ ನೀನೇ ವಿನಾಯಕ ಕಾರ್ಯಾರಂಭದಿ ಭಜಿಪೆವು ನಿನ್ನನು ಕಾರ್ಯಾರಂಭದಿ ಭಜಿಪೆವು ನಿನ್ನನು ಕಾರ್ಯಸಿದ್ಧಿ ಪುದುಮಗೆ ವಿನಾಯಕ ಕಾರ್ಯಸಿದ್ಧಿ ಪುದುಮಗೆ ವಿನಾಯಕ ಫಲದಾಯಕ ನೀನೇ ವಿನಾಯಕ ಫಲದಾಯಕ ನೀನೇ ವಿನಾಯಕ ದೇವೇರ್ನ ಸ್ತುತಿಪದ ಒಟ್ಟಿಗೆ ಕಾರ್ಯಕ್ರಮಕ್ಕೆ ಚಾಲಕರು ನಂಜನ ಯತೀಕ್ ಶೆಟ್ಟಿ ನೆತ್ತಿನ ಬಾಲಿಕೆ ಮೇರೆಗೆ ಸೊಲ್ಮೇನ ಸಂದಾಯಿತ ಮಂತಂದುಲ್ಲ ಇತ್ತೆ ಬತ್ತಿನ ಅತಿಥಿಗಳ ಅರ್ತಿರಿ ಪೀರ್ತಿಡಿ ಎದ್ಕೊಂದುಲ್ಲೇರು ಶ್ರೀಯುತ ನಿತ್ಯಾನಂದ ಭಂಡಾರಿ ಸಾಂತ್ಯ ಮಾರುಜಗೆ ದುರ್ಗಾ ಸೇವಾ ಸಮಿತಿದ ಒಂಜಿ ಸ್ಥಾಪಕರು ಪನುಲಿ ಶ್ರೀಯುತ ನಿತ್ಯಾನಂದ ಭಂಡಾರಿ ಸಾಂತ್ಯ ಮಾರುಜಗೆ ಮೇರೆದು ಬತ್ತಿನ ಬಿನ್ನೆರೆಗೆ ಅರ್ತಿ ಪೀರ್ತಿಡಿ ಎದ್ಕೊಂಡು ಪಂಡದು ವಿನಂತಿ ಬಂದದ್ದು ನಮ್ಮ ಆರಾಧ್ಯ ಮಾತೆ ಶ್ರೀ ದುರ್ಗಾಪರಮೇಶ್ವರಿ ತಾಯಿಯನ್ನು ಮನಸಾರೆ ಸ್ಮರಿಸುತ್ತಾ ಹಾಗೂ ನಮ್ಮ ಗ್ರಾಮದ ದೈವಗಳನ್ನು ನಮಿಸುತ್ತಾ ಶ್ರೀ ದುರ್ಗಾ ಸೇವಾ ಸಮಿತಿ ರಿಜಿಸ್ಟರ್ಡ್ ಸಾಂತ್ಯ ಇದರ ವಾರ್ಷಿಕೋತ್ಸವದ ಪ್ರಯುಕ್ತ ಸಾಂತ್ಯ ಸಾಂತ್ವಳಿಕೆ ದೊಂಪದ ಬಳಿ ನೇಮೋತ್ಸವದ ಈ ಸಂದರ್ಭದಲ್ಲಿ ನಡೆಯುವ ಸಭಾ ಕಾರ್ಯಕ್ರಮದ ಈ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ದೀಪ ಬೆಳಗಿಸುವ ಮೂಲಕ ಉದ್ಘಾಟನೆ ಮಾಡಲಿರುವ ನಮ್ಮ ದೇವಸ್ಥಾನದ ಪ್ರಧಾನ ಅರ್ಚಕರಾದ ವೇದಮೂರ್ತಿ ಶ್ರೀ ಗಣೇಶ್ ಭಟ್ ಪಂಜಾಲ ಇವರನ್ನು ನಿಮ್ಮೆಲ್ಲರ ಪರವಾಗಿ ಆರ್ಥಿಕವಾಗಿ ಸ್ವಾಗತಿಸುತ್ತಿದ್ದೇನೆ. ಶ್ರೀಯುತರಿಗೆ ಶ್ರೀಯುತ ರಘುನಾಥ್ ಶೆಟ್ಟಿ ಸಾಂತ್ಯಗುತ್ತು ಇವರು ಶಾಲುಗಳ ಮೂಲಕ ಅವರನ್ನು ಗೌರವಿಸಬೇಕಾಗಿ ವಿನಂತಿ ಬಂತು. ಶ್ರೀಯುತ ರಘುನಾಥ್ ಶೆಟ್ಟಿ ಸಾಂತ್ಯಗಡೆದಗುತ್ತು ಸ್ಮರಣಿಕೆ ಹಾಗೂ ಶಾಲನ್ನು ಕೊಟ್ಟು ಗೌರವಿಸಬೇಕಾಗಿ ವಿನಂತಿಯನ್ನು ಮಾಡ್ತಿದ್ದೇನೆ. ಹಾಗೂ ಫಲ ಪುಷ್ಪಗಳನ್ನು ಕೊಟ್ಟು ಗೌರವಿಸ ಸಮಿತಿಯ ಗೌರವಾಧ್ಯಕ್ಷರು ಆದಂತಹ ಶ್ರೀಯುತ ರಘುನಾಥ್ ಶೆಟ್ಟಿ ಸಾಂತ್ಯ ಗಡದಗುತ್ತು, ಶ್ರೀಯುತ ಗಣೇಶ್ ಭಟ್ ವೇದಮೂರ್ತಿ ಗಣೇಶ್ ಭಟ್ ಪಂಜಾಲ ಇವರಿಗೆ ಶಾಲು ಹಾಗೂ ಸ್ಮರಣಿಕೆ ಹಾಗೂ ಫಲ ಪುಷ್ಪಗಳನ್ನು ಕೊಟ್ಟು ಗೌರವಿಸ್ತಾ ಇದ್ದಾರೆ. ಶ್ರೀಯುತ ರಘುನಾಥ್ ಶೆಟ್ಟಿ ಗೌರವ ಅಧ್ಯಕ್ಷರು ಶ್ರೀ ದುರ್ಗಾ ಸೇವಾ ಸಮಿತಿ ಸಾಂತ್ಯ. ಇಂದಿನ ಸಭೆಯಲ್ಲಿ ಧಾರ್ಮಿಕ ಉಪನ್ಯಾಸ ನೀಡಲಿರುವ ನಮ್ಮೆಲ್ಲರ ಚಿರಪರಿಚಿತರಾಗಿರುವ ಡಾಕ್ಟರ್ ಅರುಣ್ ಉಳ್ಳಾಲ್ ಪ್ರಧಾನ ಸಂಚಾಲಕರು ಅಂಬಾವನ ಧರ್ಮ ಶಿಕ್ಷಣ ಕೇಂದ್ರ ತೊಕ್ಕೊಟ್ಟು ಇವರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ.
ಶ್ರೀಯುತ ಅರುಣ್ ಉಳ್ಳಾಲ ಇವರು ಪ್ರಧಾನ ಸಂಚಾಲಕರಾಗಿ ಅಂಬಾವನ ಧರ್ಮಕ್ಷೇತ್ರ ತೊಕ್ಕೋಟು ಇಲ್ಲಿ ತುಂಬ ಸಾವಿರಾರು ಮಕ್ಕಳಿಗೆ ಕುಣಿತ ಭಜನೆ ಹಾಗೂ ಎಲ್ಲ ಧಾರ್ಮಿಕ ಉಪನ್ಯಾಸಗಳನ್ನು ಪ್ರತಿ ಆದಿತ್ಯ ಅವರ ಧರ್ಮ ಶಿಕ್ಷಣವನ್ನು ನೀಡುವುದರ ಮೂಲಕ ಒಂದು ಜಾಗೃತಿಯನ್ನು ಮೂಡಿಸಿದಂಥ ಶ್ರೀಯುತ ಡಾಕ್ಟರ್ ಅರುಣ್ ಉಳ್ಳಾಲ್ ಹಾಗೆ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರ ತೊಕ್ಕೋಟು ಕನ್ನಡ ರಾಜ್ಯ ವಿಭಾಗದ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವರನ್ನು ಅತ್ಯಂತ ಗೌರವಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತ ಡಾಕ್ಟರ್ ಅರುಣ್ ಉಳ್ಳಾಲ್ ಇವರಿಗೆ ಆನಂದ ಶೆಟ್ಟಿಗಾರ್ ಸಮಿತಿಯ ಶ್ರೀ ದುರ್ಗಾ ಸೇವಾ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಶ್ರೀಯುತ ಆನಂದ ಶೆಟ್ಟಿಗಾರ್ ಇವರು ಶಾಲು ಹಾಗೂ ಸ್ಮರಣಿಕೆ ಕೊಟ್ಟು ಗೌರವಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದಾರೆ. ಇಂದಿನ ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ಭಾರತೀಯ ಜನತಾ ಪಾರ್ಟಿಯ ಮುಖಂಡರು, ರತ್ನ ವಿದ್ಯಾಸಂಸ್ಥೆಯ ದೇರ್ಲಗಟ್ಟೆ ಇದರ ಸಂಚಾಲಕರು ಆಗಿರುವ ಕೊಡುಗೈ ದಾನಿಗಳಾದ ಶ್ರೀ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಇವರನ್ನ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸುತ್ತಿದ್ದೇನೆ. ಶ್ರೀಯುತ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಸಂಚಾಲಕರು ವಿದ್ಯಾರತ್ನ ವಿದ್ಯಾಸಂಸ್ಥೆ ಹಾಗೆ ಕೊಡುಗೈ ದಾನಿ ಎಲ್ಲ ಧಾರ್ಮಿಕ ಕ್ಷೇತ್ರಗಳಲ್ಲಿ ಶಿಕ್ಷಣ ಕ್ಷೇತ್ರಗಳಲ್ಲಿ ಅತ್ಯಂತ ಮುಂಚೂಣಿಯಲ್ಲಿ ಇದ್ದಂತಹ ಶ್ರೀಯುತ ರವೀಂದ್ರ ಶೆಟ್ಟಿ ಇವರನ್ನು ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಕೌಶಿಕ್ ಟ್ರೆಜರಿ ಇವರು ಬಂದು ಶಾಲು ಹಾಗೂ ಸ್ಮರಣಿಕೆ ಕೊಟ್ಟು ಗೌರವಿಸಬೇಕಾಗಿ ವಿನಂತಿ. ಶ್ರೀಯುತ ಕೌಶಿಕ್ ಶೆಟ್ಟಿ ಸಾಂತ್ಯ ಗಡದಗುತ್ತು. ನಮ್ಮ ಈ ಸಭೆಯಲ್ಲಿ ಇನ್ನೋರ್ವ ಅತಿಥಿ ಕೊಡುಗೈ ದಾನಿಗಳು, ಕೋಟೆಗಾರು ವ್ಯವಸಾಯ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರು ಹಾಗೂ ಶ್ರೀ ಕ್ಷೇತ್ರ ತಲಪಾಡಿಯಲ್ಲಿ ನಡೆಯಲಿರುವ ಶತಚಂಡಿಕಾ ಯಾಗ ಸಮಿತಿಯ ಅಧ್ಯಕ್ಷರು ಆಗಿರುವ ಶ್ರೀಯುತ ಕೃಷ್ಣ ಶೆಟ್ಟಿ ಕೆಳಗಿನ ಕೋಟೆಗಾರ ಗುತ್ತು ಇವರನ್ನು ಕೂಡ ಆರ್ಥಿಕವಾಗಿ ಸ್ವಾಗತಿಸುತ್ತಿದ್ದೇನೆ. ಕೃಷ್ಣ ಶೆಟ್ಟಿ ಕೆಳಗಿನ ಕೋಟೆಗಾರ ಗುತ್ತು ಇವರು ಕೊಡುಗೈ ದಾನಿ ಹೌದು, ನಮ್ಮ ಶತಚಂಡಿಕಾ ಯಾಗದ ಅಧ್ಯಕ್ಷರು ಹೌದು, ಸಮಿತಿ ಅಧ್ಯಕ್ಷರು ಹಾಗೂ ಅನೇಕ ವರ್ಷಗಳಿಂದ ನಮ್ಮ ಚಿರಪರಿಚಿತರಾಗಿರುವಂತಹ ಕೋಟೆಗಾರ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಅತ್ಯಂತ ದೊಡ್ಡ ಸಂಸ್ಥೆಯ ಅಧ್ಯಕ್ಷರಾಗಿ ಈಗ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಶ್ರೀಯುತರನ್ನು ಅತ್ಯಂತ ಗೌರವಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತರಿಗೆ ನವೀನ್ ಸಾತ್ಯ ಇವರು ಸ್ಮರಣಿಕೆ ಹಾಗೂ ಶಾಲು ಹಾಕಿ ಗೌರವಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಕಟೀಲ್ ರೋಡ್ ಲೈನ್ಸ್ ಇದರ ಮಾಲಕರು, ಅನಂತ ಪದ್ಮನಾಭ ದೇವಸ್ಥಾನ ವರ್ಕಾಡಿ ಕೊಂಡೆಯೂರು ಇದರ ಅಧ್ಯಕ್ಷರು ಆಗಿರುವ ಶ್ರೀ ಐತಪ್ಪ ಶೆಟ್ಟಿ ದೇವಂದ ಪಡ್ಪು ಇವರನ್ನು ಕೂಡ ಸ್ವಾಗತಿಸುತ್ತಿದ್ದೇನೆ. ಶ್ರೀತ ಐತಪ್ಪ ಶೆಟ್ಟಿ ದೇವಂದ ಪಡ್ಪು ಮಾಲಕರು, ಶ್ರೀ ಕಟೀಲ್ ರೋಡ್ ಲೈನ್ಸ್, ನಮ್ಮ ದೇವಂದ ಪಡ್ಪು ದೇವಸ್ಥಾನದ ಆ ಒಂದು ದೇವಸ್ಥಾನದ ಮುಂಚೂಣಿಯಲ್ಲಿ ಇದ್ದು ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಆ ದೇವಸ್ಥಾನದ ಪ್ರತಿಯೊಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ಮುಂಚೂಣಿಯಲ್ಲಿ ಇದ್ದಂತಹ ಶ್ರೀಯುತ ಐತಪ್ಪ ಶೆಟ್ಟಿ ದೇವಂದ ಪಡ್ಪು ಇವರನ್ನು ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತ ರಿತೇಶ್ ಶೆಟ್ಟಿ ಇವರು ಶಾಲು ಹಾಗೂ ಸ್ಮರಣಿಕೆ ಕೊಟ್ಟು ಗೌರವಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಇಂದಿನ ಈ ಸಭೆಯಲ್ಲಿ ನಮ್ಮವರೇ ಆಗಿರುವ ನಮ್ಮೆಲ್ಲರ ಕಣ್ಮಣಿ ಸಮಾಜ ಸೇವಕರು, ಕೊಡುಗೈ ದಾನಿಗಳು ಆಗಿರುವ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಪ್ರೋತ್ಸಾಹ ನೀಡುತ್ತಿರುವ ಉದಯ್ ಕುಮಾರ್ ಶೆಟ್ಟಿ ಸಾಂತೆಗೊತ್ತು ಇವರು ಕೂಡ ಈ ಸಭೆಯಲ್ಲಿದ್ದಾರೆ. ಇವರನ್ನು ಕೂಡ ಸ್ವಾಗತಿಸುತ್ತಿದ್ದೇನೆ. ಶ್ರೀಯುತ ಉದಯ್ ಕುಮಾರ್ ಶೆಟ್ಟಿ ಸಾಂತೆಗೊತ್ತು ಯುವ ನಾಯಕ, ಕೊಡುಗೈ ದಾನಿ, ನಮ್ಮ ಊರಲ್ಲೇ ಬೆಳೆದು ಈಗ ಬೊಂಬಾಯಿಗೆ ಹೋಗಿ ನಮಗೆ ಆರ್ಥಿಕವಾಗಿ ಏನಾದರೂ ಕಷ್ಟ ಇದ್ದರೆ ದಯವಿಟ್ಟು ನಮಗೆ ಎಲ್ಲ ಸಹಕಾರ ನೀಡುವಂತಹ ಒಬ್ಬ ಯುವ ನಾಯಕ ಉದಯ್ ಕುಮಾರ್ ಶೆಟ್ಟಿ ಇವರನ್ನು ಅತ್ಯಂತ ಗೌರವಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತರಿಗೆ ಪ್ರಣೀತ್ ರಾಜ್ ಪೂಜಾರಿ ಇವರು ಶಾಲು ಹಾಗೂ ಸ್ಮರಣಿಕೆ ಕೊಟ್ಟು ಗೌರವಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದಾರೆ.
ಮಹಾಲಕ್ಷ್ಮಿ ಸ್ಟೋರ್ಸ್ ಇದರ ಮಾಲಕರಾದ ರಮೇಶ್ ಕುಲಾಲ್ ಪನೋಳಿ ಬೈಲ್ ಉಪಸ್ಥಿತರಿದ್ದಾರೆ. ಇವರನ್ನು ಕೂಡ ಸ್ವಾಗತಿಸುತ್ತಿದ್ದೇನೆ. ಶ್ರೀಯುತ ರಮೇಶ್ ಕುಲಾಲ್ ಪನೋಲಿ ಬಯಲು ಪ್ರಸಿದ್ಧ ಒಂದು ಕ್ಷೇತ್ರ ಪನೋಲಿ ಬಯಲು, ಅಲ್ಲಿ ತುಂಬಾ ಸೇವಾ ಕೈಂಕರ್ಯಗಳನ್ನು ಮಾಡುವಂತಹ ಶ್ರೀಯುತ ರಮೇಶ್ ಕುಲಾಲ್ ಪನೋಲಿ ಬಯಲು, ಶ್ರೀ ಮಹಾಲಕ್ಷ್ಮಿ ಸ್ಟೋರ್ ಪನೋಲಿ ಬಯಲು ಇವರನ್ನು ಈ ಕಾರ್ಯಕ್ರಮಕ್ಕೆ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸಿದ್ದೇನೆ. ಇವರಿಗೆ ಕರಣ್ ಶೆಟ್ಟಿ ಇವರು ಶಾಲು ಹಾಗೂ ಸ್ಮರಣಿಕೆ ಕೊಟ್ಟು ಗೌರವಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದಾರೆ. ಸಮಿತಿಯ ಸದಸ್ಯರು ಹಾಗೂ ಸಮಾಜ ಸೇವೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಹಿಂದೂ ಸಮಾಜದ ಕೆಲಸಗಳನ್ನು ಮಾಡಿಕೊಂಡು ನಮಗೆಲ್ಲರಿಗೂ ಸ್ಫೂರ್ತಿಯಾಗಿರುವ ಶ್ರೀಮತಿ ನಯನಾ ಪಾರ್ಥಸಾರಥಿ ಕನಕಮುಗೇರ್ ಇವರನ್ನು ಕೂಡ ಆರ್ಥಿಕವಾಗಿ ಸ್ವಾಗತಿಸುತ್ತಿದ್ದೇನೆ. ಶ್ರೀಮತಿ ನಯನಾ ಪಾರ್ಥಸಾರಥಿ ಕನಕಮುಗೇರು ಸದಸ್ಯರು, ವ್ಯವಸ್ಥಾಪನಾ ಸಮಿತಿ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ದೇವಿಪುರ ತಲಪಾಡಿ ಇವರನ್ನು ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸಿದ್ದೇನೆ. ಇವರಿಗೆ ಶ್ರೀಮತಿ ಭಾರತಿ ಗಣೇಶ್ ಶೆಟ್ಟಿ ಸಾಂತ್ಯಗುತ್ತಿ ಇವರು ಶಾಲು ಹಾಗೂ ಸ್ಮರಣಿಕೆ ಮೂಲಕ ಅವರನ್ನು ಗೌರವಿಸಬೇಕಾಗಿ ವಿನಂತಿಯನ್ನು ಮಾಡ್ತೇವೆ. ನಮ್ಮ ಈ ವೇದಿಕೆಯಲ್ಲಿ ಇನ್ನೋರ್ವ ಅತಿಥಿ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಸದಸ್ಯರು, ಸಾಮಾಜಿಕ ಕಳಕಳಿ ಹೊಂದಿರುವ ಹಲವು ಕಡೆ ಬಾಲಗೋಕುಲಗಳನ್ನು ನಡೆಸಿ ಧರ್ಮ ಶಿಕ್ಷಣದ ಮೂಲಕ ಹಿಂದೂ ಸಮಾಜವನ್ನು ಜಾಗೃತಗೊಳಿಸುವ ಮೂಲಕ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿರುವ ಶ್ರೀಮತಿ ಆಶಾ ಪದ್ಮನಾಭ ಶೆಟ್ಟಿ ಬಾವ ತಲಪಾಡಿ ಇವರನ್ನು ಕೂಡ ಸ್ವಾಗತಿಸುತ್ತಿದ್ದೇನೆ. ಶ್ರೀಮತಿ ಆಶಾ ಪದ್ಮನಾಭ ಶೆಟ್ಟಿ ತಲಪಾಡಿ ಬಾವ ಸದಸ್ಯರು, ವ್ಯವಸ್ಥಾಪನಾ ಸಮಿತಿ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ದೇವಿಪುರ ತಲಪಾಡಿ. ಪ್ರತಿ ಶುಕ್ರವಾರ ದೇವಸ್ಥಾನದಲ್ಲಿ ಆ ಒಂದು ಶಿಕ್ಷಣವನ್ನು ಕೊಡುವಂತ, ಧಾರ್ಮಿಕ ಶಿಕ್ಷಣವನ್ನು ಕೊಡುವಂತ ಆ ಒಂದು ಮುಂಚೂಣಿಯಲ್ಲಿ ಕೆಲಸ ಮಾಡಿದ ಶ್ರೀಮತಿ ಆಶಾ ಪದ್ಮನಾಭ ಶೆಟ್ಟಿ ತಲಪಾಡಿ ಬಾವ ಇವರನ್ನು ಕೂಡ ಅತ್ಯಂತ ಗೌರವಪೂರ್ವಕವಾಗಿ ಗೌರವಿಸ್ತಾ ಇದ್ದೇನೆ. ಅವರಿಗೆ ಆಶಾ ನಿತ್ಯಾನಂದ ಭಂಡಾರಿ ಸಾಂತ್ಯ ಮಾರುಜಾಗ ಇವರು ಶಾಲು ಹಾಗೂ ಸ್ಮರಣಿಕೆ ಕೊಟ್ಟು ಗೌರವಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದಾರೆ. ಈ ಸಭೆಯಲ್ಲಿ ಕೋಟೆಕಾರ್ ವ್ಯವಸಾಯ ಸೇವಾ ಸಹಕಾರಿ ಸಂಘದ ನಿರ್ದೇಶಕರು ಹಾಗೂ ಶ್ರೀ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಬೀರಿ ಇದರ ಅಧ್ಯಕ್ಷರು ಆಗಿರುವ ರಘು ಉಚ್ಚಿಲ ಉಪಸ್ಥಿತರಿದ್ದಾರೆ. ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಶ್ರೀಯುತ ರಘು ಉಚ್ಚಿಲ್ ನಿರ್ದೇಶಕರು, ಕೋಟೆಕಾರು ವ್ಯವಸಾಯ ಸೇವಾ ಸಹಕಾರಿ ಸಂಘ ರಿಜಿಸ್ಟರ್ಡ್, ಚತುರ ಸಂಘಟಕ, ಉದಾರಿ ದಾನಿ, ಹಾಗೆ ಯಾವುದೇ ಕಾರ್ಯಕ್ರಮಗಳಲ್ಲೂ ಶೈಕ್ಷಣಿಕವಾಗಿ ಧಾರ್ಮಿಕ ಕ್ಷೇತ್ರಗಳಲ್ಲಿ ಮುಂಚೂಣಿಯಲ್ಲಿದ್ದಂತಹ ಶ್ರೀಯುತ ರಘು ಉಚ್ಚಿಲ್ ಇವರನ್ನು ಅತ್ಯಂತ ಗೌರವಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದೇನೆ. ಶ್ರೀಯುತರಿಗೆ KT ಶೆಟ್ಟಿ ಇವರು, ಸಾಂತ್ಯ ಗಡದಗುರ್ತಿ ಇವರು ಶಾಲು ಹಾಗೂ ಸ್ಮರಣಿಕೆ ಕೊಟ್ಟು ಗೌರವಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದಾರೆ. ಕೀರ್ತನ್ ಶೆಟ್ಟಿ ಸಾಂತ್ಯ ಗಡದಗುರ್ತಿ. ಸ್ಫೂರ್ತಿ ಹಾಗೂ ನಮ್ಮನ್ನೆಲ್ಲ ಹುರಿದುಂಬಿಸಿ ನಮ್ಮ ಊರಿನ ಕೆಲಸಗಳಿಗೆ ನಾಯಕತ್ವವನ್ನು ವಹಿಸಿ ಈ ಊರಿನ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಮಾದರಿ ಸಂಘಟಕರಾಗಿರುವ ನಮ್ಮ ಸಂಸ್ಥೆಯ ಅಧ್ಯಕ್ಷರು ಶ್ರೀ ಪುರಂದರ ಪೂಜಾರಿ ಇವರನ್ನು ಸ್ವಾಗತಿಸುತ್ತಿದ್ದೇನೆ. ಶ್ರೀಯುತ ಪುರಂದರ್ ಪೂಜಾರಿ ಸಾಂತ್ಯ ಇವರಿಗೆ ನಮ್ಮ ತಲಪಾಡಿ ಗ್ರಾಮ ಪಂಚಾಯತಿನ ಮಾಜಿ ಅಧ್ಯಕ್ಷರಾದ ಶ್ರೀಯುತ ಸುರೇಶ್ ಆಳ್ವ ಸಾಂತ್ಯಗುತ್ತು ಇವರು ಸಾಲು ಹಾಗೂ ಸ್ಮರಣಿಕೆಯನ್ನು ಕೊಟ್ಟು ಗೌರವಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದೆ. ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರಾದಂತಹ ಶ್ರೀಯುತ ನಾರಾಯಣ ಕಜೆ ಹಾಗೂ ಮೋಹನ್ ದಾಸ್ ಜಿ ಶೆಟ್ಟಿ ಅವರು ಉಪಸ್ಥಿತರಿದ್ದಾರೆ. ಅವರ ಉಪಸ್ಥಿತಿಯನ್ನು ನಾವು ಗೌರವಿಸ್ತಾ ಇದ್ದೇವೆ. ಹಾಗೆ ನಮ್ಮ ಸಮಿತಿಯ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು ಆದಂತಹ ಶ್ರೀಯುತ ಡಾಕ್ಟರ್ ಮೋಹನ್ ದಾಸ್ ರೈ ಸಾಂತ್ಯಗುತ್ತು ಇವರನ್ನು ಕೂಡ ಈ ನಮ್ಮ ಕಾರ್ಯಕ್ರಮಕ್ಕೆ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಅವರನ್ನು ನಾವು ಅತ್ಯಂತ ಗೌರವಪೂರ್ವಕವಾಗಿ ಅವರನ್ನು ಸ್ವಾಗತಿಸಿದ್ದೇವೆ. ಈ ಸಭೆಯಲ್ಲಿ ಆಸೀನರಾಗಿರುವ ಎಲ್ಲ ಹಿರಿಯರು, ಮಾತೆಯರು, ಯುವಕ ಯುವತಿಯರು ಹಾಗೂ ಸಮಿತಿಯ ಎಲ್ಲ ಸದಸ್ಯರನ್ನು ಸ್ವಾಗತಿಸುತ್ತಿದ್ದೇನೆ. ಹಾಗೂ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಮಾಧ್ಯಮ ಮಿತ್ರರನ್ನು ಕೂಡ ಸ್ವಾಗತಿಸುತ್ತಿದ್ದೇನೆ. ಭಾರತ್ ಮಾತಾ ಕಿ ಜೈ.
ಈಗ ಪ್ರಾಸ್ತಾವಿಕ ಮಾತು ಸಮಿತಿಯ ಅಧ್ಯಕ್ಷರಾದಂತಹ ಶ್ರೀಯುತ ಪುರಂದರ ಪೂಜಾರಿ ಸಾಂತೆ ಇವರಿಂದ ಈ ಸಂಸ್ಥೆಯು ನಡೆದು ಬಂದ ದಾರಿಯನ್ನು ಚುಟುಕಾಗಿ ನಮ್ಮ ಮುಂದಿಡ್ತಾರೆ. ಪ್ರಾಸ್ತಾವಿಕ ಮಾತುಗಳ ಮೂಲಕ ಪುರಂದರ ಪೂಜಾರಿ ಸಾಂತೆ. ಸಾಂತೆಡ್ ಶ್ರೀ ದುರ್ಗಾ ಸೇವಾ ಸಮಿತಿ ಪನ್ಪಣವಂಜಿ ಸಮಿತಿನ ನಮ್ಮ ರಚನೆ ಮಲ್ಪಡೋಣ ಅಂಡ ನೆಕ್ ಮಸ್ತ್ ಕಾರಣಗಳು ದಾದ ಬಂಡ ತಲಪಾಡ್ದ ಅಪ್ಪೆ ನಮ್ಮ ಶಾಂತಿಯಾಗ ಜಲಕ ಸ್ಥಾನಗೂ ಬರ್ಪಣ ಈ ಒಂಜಿ ಸಂದರ್ಭಡು ಗ್ಯಾಸ್ ಲೈಟೆಡ್ ನಮ್ಮ ಈಡೆ ಜಲಕ್ಕೂ ಬರ್ಪಣ ಈ ಒಂಜಿ ಸಂದರ್ಭಡು ನಮ್ಮ ಈ ಊರ್ದಾಕ್ಲು ಮಾತೇನಲ್ಲ ಸಹಕಾರಡು ನಮ್ಮ ಒಂಜಿ ಬಲ್ಪು ವ್ಯವಸ್ಥೆ ಮಲ್ಪಡು ಪನ್ಪಣ ಒಂಜಿ ಉದ್ದೇಶಡು ಇನ್ನೊಂಜಿ ಸಮಿತಿನ ಸ್ಥಾಪನೆ ಮಲ್ತ ಮಾತಕಡಿಟ್ಲ ನಮ್ಮ ಒಂಜಿ ದೇವರೇನು ತೋಡನ್ನ ದೇವಸ್ಥಾನಕ್ಕೆ ಪೋಡು ಆಂಡ ನಮ್ಮ ಈ ಶಾಂತದಕ್ಲು ಪುಣ್ಯವಂತಿರಪ ನೋಡು ದಯಬಂಡ ತಲಪಾಡ್ದ ಅಪ್ಪೆ ನಮ್ಮ ಊರಿಗೆ ಬರ್ಪೇರು ನಂಕ ಮಾತ್ರೆಗಳು ಒಂಜಿ ಸಹಾಯನು ಮಲ್ಪೇರು ಆರ ಒಂಜಿ ಭಕ್ತಿ ನಮ್ಮ ಇಡೀ ಅರೇನು ಸ್ಮರಣ ತೊಂದಿಲ್ಲ ದಯಗ ಬಂಡ ನಮ್ಮ ಆ ಗ್ಯಾಸ್ ಲೈಟ್ ಓಪನ್ ಬರ್ತಡು ಈ ಊರ್ದ ಜವನ ಸೇರ್ದು ಈ ಮಾತ ಒಂಜಿ ಪತ್ತಿ ಇಲ್ಲದಕ್ಕಲ್ಲಿ ಕಲೆಕ್ಷನ್ ಮಲ್ತದೆ ಮಲ್ಪನಂಚಿನ ಸೇವೆ ನೀನಿ ನಮ್ಮ ದುರ್ಗಾ ಸೇವಾ ಸಮಿತಿ ವಹಿಸಿದು ದೇವಸ್ಥಾನ ಹೊಡೆದು ಜಲಕದ ಕಟ್ಟದಡೆ ಮುಟ್ಟ ನಮ್ಮ ಒಂಜಿ ಲೈಟ್ ದೇವಸ್ಥಾನ ಮಲ್ ತೊಂದಿಲ್ಲ ನೆಕ್ಕ ಕಾರಣ ಏರ್ಬಂಡ ಮುಂದಾಲೋಚನೆ ಮಲ್ತದೆ ನಮ್ಮ ಮುಲ್ತ ಜವಣಿಯರ ಒಂಜಿ ಸಮಿತಿನ ರಚನೆ ಮಲ್ಪೊಡುಗೊಂಡೆ ಅಪಗ ನಮ್ಮಡ ಆರ್ಥಿಕವಾದ ದಾಲಜ್ಜಂಡು ಇತ್ತ ಪ್ರತಿವರಿಲ್ಲ ನಮ್ಮನ್ನು ಲೆತ್ತದು ಸಹಕಾರ ಮಲ್ತದು ಇನ್ನೊಂಜಿ ದೇವರನ್ನ ಕೆಲಸಕ್ಕೆ ಮಾಡೋದು ಮಾತೆಲ್ಲ ಕೈ ಜೋಡಿಸೋದಿಲ್ಲ ಇನ್ನು ನಮ್ಮ ತೂಪ ಮಾತಾದಿ ಗಡ್ಲ ಇಂಚಿನ ಒಂಜಿ ಸಮಿತಿನ ನಡಪಾಡು ನಾಂಡ ಜನಕುಲ ಸಹಕಾರಲ ಅತ್ಯಗತ್ಯ ಅಂಚನೆ ಇನಿ ನಮ್ಮ ಒಂಜಿ ಶಾಲೆ ಜೋಕ್ಲೇಡು ಮಾತ ಕಲ್ಪನೆ ನಮ್ಮ ಕಿನ್ಯ ಗ್ರಾಮದ್ದು ಒಂಜಿ ಅಕ್ಲೆ ಒಂಜಿ ವೇದಿಕೆಯಲ್ಲಿ ಎತ್ತದು ಸನ್ಮಾನ ಮಲ್ತೋದಿಲ್ಲ ಅವು ಅಕ್ಲ ಒಂಜಿ ಪ್ರತಿಭೆನ ಗುರುತಿಸ ಸೇರಬಾರದು ಮಾತ್ರ ಅಂಚನೆ ನಮ್ಮ ಊರುಡು ಓವೇ ಒಂಜಿ ಧಾರ್ಮಿಕ ಕಾರ್ಯಕ್ರಮ ಆವಡು ಅತನ ಒಂಜಿ ವನಸು ಬಲಸುನಂಜಿನ ವ್ಯವಸ್ಥೆ ಆವಡು ಅತನ ಒಂಜಿ ಸಾಧಾರಣ ಒಂಜಿ ಮೂಲು ಇಲ್ಲಿ ಊರ್ದು ಪೋಯ್ನೆಕ್ಲ ನಮ್ಮ ಸಮಿತಿ ಮಸ್ತ್ ಸಹಕಾರ ಮಲ್ತದ ಅಂಚನೆ ನಮ್ಮ ಊರೋಡು ಏರಗಾಂಡ ಉಸರ್ಜಿಂದ ನಮ್ಮ ಮುಲ್ತುರ್ದು ನಮ್ಮ ಸಮಿತಿ ಹೋದು ಅಕ್ಲಿ ಬೋಡಾಪಣ ವ್ಯವಸ್ಥೆ ಮಲ್ತದ ಅಂಚನೆ ನಮ್ಮ ಶಾಲೆ ಕಲ್ಪನಾಕ್ಲಿ ಮಸ್ತ್ ಒಂಜಿ ಹುಷಾರಿತ್ತೇರಂದ ಅಕ್ಲೆಗೆ ಆರ್ಥಿಕವಾದ ದಾಲ ಇಜ್ಜಿನಲ್ಲ ನನ್ನ ದುಂಬುಗು ಎಂಕ್ಲ ಸಮಿತಿರ್ದು ಅಕ್ಲೆಗೆ ಸಹಕಾರ ಮಲ್ಪುವ ಪಂಡದ ಈ ಒಂಜಿ ನೆಟ್ಟೆ ಭರವಸೆ ಕೊರ್ಪ ಎಂಕ್ಲೆ ಅಕ್ಲೆಗೆ ಕಲ್ಪನಂಚಿನ ಒಂಜಿ ಶಕ್ತಿ ಉಂಟು ಆಂಡ ಅಕ್ಲ ಆರ್ಥಿಕವಾದ ದಾಲ ಇಜ್ಜಿನಾಂಡ ಎಂಕ್ಲ ದುರ್ಗಾ ಸೇವಾ ಸಮಿತಿ ಇರ್ದು ಎಂಕ್ಲ ಅಕ್ಲೆಗೆ ಒಂಜಿ ಹೆಲ್ಪ್ ಮಲ್ಪೋಡುಲ್ಲ ಅಂಚನೆ ಎಂಕ್ಲೆಗೊಂಜಿ ಸ್ವಂತ ಒಂಜಿ ಕಟ್ಟಡ ಇಜ್ಜಿ ಎಂಕ್ಲೊಂಜಿ ಸ್ವಂತ ಒಂಜಿ ಕಟ್ಟಡ ಆವಡು ನೆಕ್ಲ ಮಾತೆಲ್ಲ ಒಂಜಿ ಕೈ ಜೋಡಿಸಲ್ಲಾಂಡ ಎಂಕ್ಲ ಈ ಸಂಸ್ಥೆ ನನಲಾತ್ ಮಿತ್ತು ಬೋವು ಅಂಚನೆ ಈ ಊರುಡು ಒವ್ವೇ ಒಂಜಿ ಕೆಲಸ ಕಾರ್ಯಗುಲ ಎಂಕ್ಲ ಸಮಿತಿದ ಸದಸ್ಯರು ಓದು ಅಲ್ಪ ಭಾಗಿಯಾದ ದೇವರನ ಒಂಜಿ ಕೃಪೆಗೆ ಪಾತ್ರ ಒಂದಿಲ್ಲ ನಿಕ್ಲ ಮಾತೆನಲ ಸಹಕಾರ ಎಂಕ್ಲ ಸಮಿತಿ ಮಿತ್ತು ಉಪ್ಪಡು ನನಲ ಇಂಚಿನ ಒಂಜಿ ಕಾರ್ಯಕ್ರಮ ಆವಡುಂದಾಂಡ ನಿಕ್ಲ ಒಂಜಿ ಸಹಕಾರ ಎಂಕ್ಲೆ ಅತ್ಯಗತ್ಯ ಪಣೊಂದು ಎನ್ನ ಪ್ರಾಸ್ತಾವಿಕ ಭಾಷಣ ದುಮ್ಮತ್ತಾದೆ ದೀಪ ಅರ್ಲದಿ ಕಾರ್ಯಕ್ರಮಕ್ಕೂ ಚಾಲನೆ ಕೊರಡು ಪಂಡದ ಶ್ರೀಯುತ ವೇದಮೂರ್ತಿ ಗಣೇಶ್ ಭಟ್ ಪ್ರಧಾನ ಎಂಗ್ಲಿಗೆ ಮಾರ್ಗದರ್ಶನ ಏನು ಶ್ರೀಯುತ ವೇದಮೂರ್ತಿ ಗಣೇಶ್ ಭಟ್ ಎಂಗ್ಲ ಗ್ರಾಮಡು ಪ್ರತಿ ಒಂಜಿ ಇಲ್ಲಲ್ಲ ಎಂಗ್ಲಿಗೆ ವಾವಂಜಿ ಕಾರ್ಯಕ್ರಮ ಅವಡನಲ್ಲ ಗಣೇಶ್ ಭಟ್ರನ ಸಹಕಾರ ಅತಿ ಅಗತ್ಯ ಅಂಜನೆ ಇರೊತ್ತ ಮೂಜೆ ಹಿಡಿದು 30 ತಾರೀಕು ಮುಟ್ಟ ನಮ್ಮ ಮೂಜಿ ಗ್ರಾಮಡು ತಲಪಾಡಿ ಕಿನ್ಯ ಕೋಟೆಕಾರ್ ಗ್ರಾಮಡು ಬಾರಿ ಗೌಜಿಡು ಅಪನಂಜನ ಶತ ಚಂಡಿಕೆಯಾಗದ ಇವೊಂಜಿ ರಿವಾರಿ ಆಯನಂಜನ ಶ್ರೀ ವೇದಮೂರ್ತಿ ಗಣೇಶ್ ಭಟ್ರ ಹಿಡಿದು ದೀಪ ಅರ್ಲದು ಈ ಕಾರ್ಯಕ್ರಮಕ್ಕೂ ಚಾಲನೆ ಕೊರಡು ಮಾತ ವೇದಿಕೆ ಇಡುಪ್ಪನಂಚಿನ ಅತಿಥಿ ಅಭ್ಯಾಗತರು ಯಾರನೊಟ್ಟಿಗೆ ಕೈ ಜೋಡಿಸವಡು ಪಂಡದು ವಿನಂತಿ ಬಂದೊಂದುಲ್ಲೆ
असतो मा सद्गमय तमसो मा ज्योतिर्गमय मृत्योर्मा अमृतं गमय ओम शांति शांति शांति। ಶ್ರೀಯುತ ನಿತ್ಯಾನಂದ ಭಂಡಾರಿ ಮೇರೆ ಶಾಲು ಬೊಕ್ಕ ಸ್ಮರಣಿಕೆ ಕೊಡ್ದು ಅವರನ್ನು ಗೌರವಿಸಲು ಪಂಡಿತಕ್ಕೆ ಏನೊಂದಿಲ್ಲ. ಶ್ರೀಯುತ ನಿತ್ಯಾನಂದ ಭಂಡಾರಿ ಸಾಂತ್ಯ ಮಾರುಜಾರಿ. ಧನ್ಯವಾದ ನಿತ್ಯಾನಂದ ಭಂಡಾರಿ ಬೇರೆಗೆ ಕಮುಗು ಚಾಲಕರು ನಂಜನ ವೇದಮೂರ್ತಿ ಗಣೇಶ್ ಭಟ್ ಬೇರೆಡ್ಡು ಇಂಗ್ಲಿಗೆ ಆಶೀರ್ವಚನದ ರಡ್ಡು ಪಾತ್ರೆಡು ಪಣ್ಣದು ಶ್ರೀಯುತ ಗಣೇಶ್ ಭಟ್ ಧ್ಯಾಯತು ದುರ್ಗತಿ ಪಶುವನೀಂ ದುರ್ವಾದರಶ್ಯಾಮಲಾಂ ಚಂದ್ರಾದ್ದೋಜ್ಜಲ ಶೇಖರಾಂ ತನಯನಮಾಪೀತವಾಸೋವಸಂ ಚಕ್ರಂ ಶಂಕಮಿಶಂ ಚಧನುಚಧುತೀಂ ಕೋಧಂಡವಾನಾಂಶಯೋ ಮುದ್ರೇ ವಾಭಯಕಾಮಧೇ ಸಕಟಿಬಂಧಾಪೃತಂಬಾನಯೋ ವಿಶೇಷವಾದಿ ಗ್ರಾಮದಪ್ಪೆ ದುರ್ಗಾಪರಣ ದೇವರಿನ ಮನಸ್ಸು ಸ್ಮರಣೆ ಮಟ್ಟೊಂದು ನಮ್ಮ ಗ್ರಾಮದ ಕೀರ್ತಿ ನಿರ್ಪಾಂಜಿತ್ನ ಧರ್ಮದೇವಳಿನ ಮನಸ್ಸು ಸ್ಮರಣೆ ಮಟ್ಟೊಂದು ವೇದಿಕೆದ ಹಿರಿಯರೇ ವೇದಿಕೆದ ಮುಂಭಾಗಡು ಪಂಜಿತ್ನ ಧರ್ಮದೇವಳನ ಭಕ್ತರಿಗೆ ಮಾತ ಸೊಲ್ಮೆನ ಸಂಧ ಒಂದು ವಿಶೇಷವಾದಿ ನಮ್ಮ ಸೇರ್ದಂಚಿತ್ನ ಜಾಗ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಡು ಪೋಂಡ ಓಳ್ಳ ತಿಕ್ಕಂದಂಚಿತ್ನ ಜಾಗ ನಮ್ಮ ಸೇರ್ದ ದಾಕೆ ಎಣ್ಣಗ ತಲಪಾಡ್ದಪ್ಪೆ ಈ ಮಣ್ಣಿಗೆ ಬರಪೇರಿ ಬುಲ್ಡಿಂಗಿದ ಸತ್ಯೋಳು ಗಡುಬಾರ್ದ ಜಾಗೆ ಅಲಂಕಾರಗಳ ಸತ್ಯುಳ್ಳ ಈ ಮಣ್ಣಿಗೆ ಬತ್ತದಿ ಈ ಮಣ್ಣಡು ಅಪ್ಪಣೆ ಕೊಡುದು ನಮ್ಮ ಮಾತ ದೇವರನ್ನ ಧರ್ಮದೇವರನ್ನ ಪೊಡ್ಲು ತೂಪಣಚಿತ್ನ ಜಾಗ ನಮ್ಮ ಸೇರ್ದ ವಿಶೇಷವಾದಿ ಈ ವೇದಿಕೆಯಲ್ಲಿ ನಮ್ಮ ಅತನ ಎದುರು ಕುಲ್ನಾಗ ನಂಗೆ ಮಸ್ತ್ ಖುಷಿ ಆಪಂದ ಯಾಕೆನಾಗ 1 ಕೋಟಿ ರೂಪಾಯಿ ಬ್ಯಾಂಕ್ ಡೆಪಾಸಿಟ್ ದೀದಿ 1 ಕೋಟಿ ರೂಪಾಯಿದ ಕಾರ್ಡ್ ತಿರ್ಗಿದಿ ಆ ಸುಖನ ಪಡೆಪಣ ಹಿಡಿದು ದಿನ ಜೀವನದ ಸಾಧನೆ ಎಂಚ ಮಲ್ಪನಿ ಬಯ್ಯನಾಗ ಸಂಸಾರ ನಿಂಚ ನಡಪಾವಣ ಚಿತ್ತ ಯೋಚನೆ ಚಿತ್ನ ಮಾತ ಅಣ್ಣನಕ್ಕೂ ಸೇರಿದು ಈತ ಮಲ್ಲ ವೇದಿಕೆನ ನಿರ್ಮಾಣ ಮಾಡ್ತದೆ ಎಡ್ಡೆ ಜೋಕ್ಲೆಗೆ ಎಕಡ ಅಕ್ಕ ಭರತನಾಟ್ಯ ಮಾಡ್ತೀರಿ ಆ ದೇವಳೆ ತರಬಗ್ಗ ಆದುಪ್ಪೇರು ದಯಪಣಗ ಅಂಚಿತ್ನ ಅದ ನಮ್ಮ ಈ ಪರಿಸರದ ಜನಕ್ಲಿಗೆ ಮಾ ಅಂತ ಒಂಜಿ ನಮ್ಮ ಎಂಚಿನ ಸಾಧನೆ ಉಂಡ ಅದರ ಎಂಚಿನ ವಿದ್ಯೆನ ಕಲ್ತದನ ಐನು ಪ್ರಕಟಪಡಿಸಾರಾಗಿ ಈ ಸಾಹಿತ್ಯ ಪಂಜಿತ್ನ ಮಸ್ತ್ ಹಳ್ಳಿದ ಪ್ರದೇಶಕ್ಕೆ ಬರ್ತದೆ ಒಂಜಿತ್ತ ಅವಕಾಶ ಮಲ್ತು ಕೊಡ್ತಿರ್ತಲೆ ಮೇಕಲಿಗೆ ಮಸ್ತ್ ಆ ತಲಪಾಡದಪ್ಪೆ ಈ ಮಣ್ಣ ಸುತ್ತಳು ಎಡ್ಡೆ ಮಲ್ಪಾಡು ಯಾಕೆ ನನಗ 1 ಕೋಟಿ ರೂಪಾಯಿ ನಮ್ಮ ಬ್ಯಾಂಕ್ ಡಿಪಾಸಿಟ್ ತಂದ ಅತಂದ ನಮ್ಮ ಎಂಚಿನ ಮಾತ ಸಂಪಾದನೆ ಉಂಡ ಅವು ನಮ್ಮ ತಿಂದಿಂದ ಅವು ಜೀವನ ಸಾರ್ಥಕ ಆಪುಜಿ ಆ ನಮ್ಮಡೆತ್ತ ಸಂಪತ್ತು ಏಪ 4 ಜನಕ್ಕೆ ಉಪಕಾರ ಆಪುಂಡ ಆ ಸಂಪತ್ತು ಆ ಸದ್ವಿನಿಯೋಗ ಆಪುಂಡ ಐಕ್ಕೆ ಏಪಗಲ ಬೆಲೆ ಬರ್ಪು ಜಿತ್ನಕ್ಕೆ ಈ ಪರಿಸರ ಈ ಸಂಸ್ಥೆ ಕಾರಣ ಆತನ ತೋಜನೆ ಇಂಕ ಐತೊಟ್ಟಿಗೆ ಈ ನಿತ್ಯಾನಂದ ಭಂಡಾರಿ ಇರ್ತಲೆ ಆರು ಇತ್ತೆ ತಲಪಾಡ ದೇವಸ್ಥಾನ ಮಲ್ಲ ಶತಜನಿಕಾಯಾಗನೆ ಡಾಕ್ಟರ್ನ ಯಜಮಾನಿಕೆಡಿ ಮನವಣ್ಣೆ ಅಂಜನೆ ಕೃಷ್ಣನ ಉಪಸ್ಥಿತಿ ಮಲ್ಲ ಸತ್ಕರ್ಮಗ ನಮ್ಮ ಪಿದಾಡ್ದ ಅಂಚಿತ್ನ ಈ ಮಲ್ಲ ಸತ್ಕರ್ಮಡು ಕೋಟೆಕಾರ ಗ್ರಾಮ ನಮ್ಮದು ದೂರ ಇತ್ತನೆ ಅಂಚಿತ್ನ ವ್ಯವಸ್ಥೆನೆ ಪೂರ್ಣ ಪ್ರಮಾಣಡು ಆ
ನಮ್ಮ ಗ್ರಾಮಗೂ ಸೇರಿಸ ಒಂದು ಎಲ್ಲ ಅಂಜಿದ ಮಲ್ಲ ಕಾರ್ಯಕ್ರಮ ಒಂಜಿ ಪುರ್ಲೂಡು ನಡಪರೆ ಕಾರಣಕರ್ತರೆ ಇರ್ಕೆನಗ ಒಂಜಿ ನಾರಾಯಣ ಟೈಲರ್ಲ ಬೊಕಂಜಿ ನಮ್ಮ ನಿತ್ಯಾನಂದ ಭಂಡಾರಿಲ ಅಂಚಿತ್ತ ಈ ಒಂದು ವ್ಯವಸ್ಥೆ ದಾಖಲೆ ಕೊಟ್ಟ ಸಂಸ್ಥೆ ಈ ವ್ಯವಸ್ಥೆ ಅವನಗ ಮೆಕ್ಕಲಿಗೆ ನಲ್ಲಾತು ಧರ್ಮದ ಬಗ್ಗೆ ಯೋಚನೆ ಚಿತ್ತ ಸಾಮರ್ಥ್ಯನ ದೇವರ ಕೊರಡಿ ಎಕಡೆ ಅನ್ಪಲ್ನಕನೆ ನಮ್ಮ ಮಸ್ತ್ ಸಂಪಾದನೆ ದಾಖಲಾತು ಎಲ್ಲಿಲ್ಲೇ ಸಂಪಾದನೆ ದಾಖಲು ಕೃಷಿ ಮಲ್ಟು ಅಂದ ಅತಂದ ಕಷ್ಟಪಡ್ದು ಜೀವನ ಸಾಧಿಸಾವನಾಕಲು ಈತ ಜನ ಸೇರಿದೇರಿ ನಮ್ಮ ಕೆಲವು ವೇದಿಕೆಗೆ ಪೋಪ ಕಡೆ ಕಲ್ ಕುರ್ಸುಂತದ್ದು ಬರೋಡು ಅಂಚಿತ್ ನಾವು ಈತ ಜನ ಈ ಹಳ್ಳಿಡು ಸೇರಿದೇರಿ ಬಂದಾಗ ಈ ಮಣ್ಣದ ಸತ್ಯೋಳು ಮಲ್ಲೆ ನಿಖಿಲ್ನ ಸಜ್ಜನಿಕೆ ಮಲ್ಲೆ ಈ ಮಾತಾ ಹತ್ನಾಕಳಿಗೆ ತಲ್ಪಾಡ್ದಪ್ಪೆ ಈ ಮಣ್ಣದ ಸುತ್ತೋಳು ಎಡ್ಡೆ ಅಲ್ಪಡಿ ಅಂಚನೆ ನಿರಂತರವಾದಿ ನಮ್ಮ ಅಣ್ಣನಾಕಲು ಇಂಚಿನ ಸಮಾಜಮುಖಿ ಆದಿ ಆ ಧರ್ಮ ದೇವಳ ಬಗ್ಗೆ ಇಂಚಿನ ಯೋಚನೆ ಮಟ್ಟೊಂದುಳ್ಳಿರ ಏಕೆ ನಮ್ಮ ಪೂರಕವಾದ ಸಹಕಾರ ಕೊರ್ಕ ಈ ಸಂಸ್ಥೆನ ಬೆಳೆಪಾಗ ನಂಗೆ ಒಂದು ಸ್ವಂತ ಕಟ್ಟಡ ಆವಡ ಮುಂಚಿತ ಇಂಚಿನ ಅಪೇಕ್ಷೆ ಉಂಡ ಈಗ ನಮ್ಮ ಪೂರ್ಣ ಪ್ರಮಾಣದ ಸಹಕಾರ ಕೊರ್ಕ ಈ ಸಂಸ್ಥೆ ನಿಂಚ ನಿರಂತರವಾದಿ ಸತ್ಕರ್ಮ ಮಲ್ಟೊಂಬರಡು ಬಂದ್ಯಾನ ದೇವರ ಸಿಂಧಾನಡು ಪ್ರಾರ್ಥನೆ ಮಟ್ಟೊಂದು ಎಲ್ಲ ಅಂಜಿದ ದಿನ ನಮ್ಮ ಆಡಳಿತದಾರ ಒಳ್ಳೆಯರು ವೇದಿಕೆ ಆರ್ನಿಕ್ಲಿ ಹೇಳಿಕೆ ಮಲ್ಪೇರು ಹೇಳಿಕೆ ಆತನಿಕ್ಲಿಗೆ ಆಂಡಲ ತಲಪಾಡದಪ್ಪನ ಪರವಾದು ಎಲ್ಲ 23 ತಾರೀಕಿದ ಪರ್ಯಂತರವಾದು 25ನೇ ತಾರೀಕು ದಾನಿ ಬಯ್ಯಗ್ 24 ರಾತ್ರಿ 25ಕ್ಕೆ ಬ್ರಹ್ಮಕಲಶ 25 ತಾರೀಕು ದಾನಿ ಬಯ್ಯಗ್ ಹೊರೆ ಕಾಣಿಕೆ ಮೆರವಣಿಗೆ ಅಂಚನೆ 27 ತಾರೀಕು ದಾನಿ 108 ತಾರಾಯದ ಗಣಯಾಗ ಆನ್ ರಾತ್ರಿ ಮುಡಪ್ಪ ಸೇವೆ ಅಂಚನೆ ನಮ್ಮ ವಿಶೇಷ ಶ್ರೀಚಕ್ರ ಪೂಜೆ ದಯಪಣಗ ಮಾತ ದಿಕ್ಕಡ್ಲ ನಂಗೆ ತಿಕ್ಕುಜಿಂದು ಶ್ರೀಚಕ್ರ ಪೂಜೆ ನಾವು ಈ ಧರ್ಮಸ್ಥಳ ಈತಿ ಕೀರ್ತಿ ಮೆರೆಯ ಕಾರಣಿಂಚಿನ ಕೆನಗ ಅವಳು ಆರಾಧನೆ ಚಿತ್ತ ಶ್ರೀಚಕ್ರ ವಾದಿರಾಜ ಸ್ವಾಮಿಗಳು ಹೋದು ಅವಳು ಪ್ರತಿಷ್ಠಾಪನೆ ಮಟ್ಟದು ಆ ಕೀರ್ತಿನ ಮೆರೆಯ ಕಾರಣ ಚಿತ್ತ ವ್ಯವಸ್ಥೆ ಇಂಜಿನ ಕೆನಗ ಶ್ರೀಚಕ್ರ ಅಂಚಿತ್ತ ಶ್ರೀಚಕ್ರ ಪೂಜೆ ತಲಪಾಡದಪ್ಪನ ಸಿಂಧಾನುಡು ಎಲ್ಲ 27 ತಾರೀಕು ದಾನಿ ಶುಕ್ರವಾರ ನಡಪರೆಂಡು ಈತ್ನ ಬಟ 1200 ವರ್ಷ ಇತಿಹಾಸ ಚಿತ್ತನ ಕ್ಷೇತ್ರುಡು ನಡಪನ್ನ ಚಿತ್ತ ಮುಡಪ ಸೇವೆ ನಡಪರೆಂಡು ಅಂಚನೆ 28 ತಾರೀಕು ದಾನಿ ಶನಿವಾರ ವೀರಭದ್ರ ದೇವರಿಗೆ ಒಂಜಿ ಮಿಡಿತ ಬಡ ಸೇವೆ ಅಂಚನೆ ರುದ್ರಯಾಗ ಆನ್ ರಾತ್ರಿ ಮಂಟಪ ಸಂಸ್ಕಾರ ಮಟ್ಟೊಂದು ಅಷ್ಟವದನ ಸೇವೆ ಅಂಚನೆ 29 ತಾರೀಕು ದಾನಿ ಹಿರಿಮಠಕ ದಡಪನ್ನ ಜಿತ್ನ ಶತಜನಿಕಾಯಾಗ ತಲಪಾಡದಪ್ಪನ ಮನ್ನಡ ನಡಪರೆಂಡು ಅಂಚನೆ ಆನಿ ಬಯ್ಯಗ್ ನಮ್ಮ ಮಾತ ಕಷ್ಟಪಟ್ಟದು ಕೊರ್ತನ ಜಿತ್ನ ಸಂಪತ್ತದ ಬಂಗಾರದ ಅಟ್ಟ ಕನ್ನಟಿನಿ ದೇವರಿಗೆ ಅರ್ಪಣೆ ಮಾಡ್ತದ ಐತ ನಮ್ಮ ಮಾತ ಪುರ್ಲುದು ಕಾಂದಪಣೊಂದು ಎಲ್ಲ ಅಂಜಿದ ಕೆಲಸನ ನಿಕ್ಲು ಮಾತ ಬತ್ತದು ಇಂಚಿನ ಸಂಪಾದನೆ ದೇವರಿಗೆ ಕೊಡ್ತಾರ ಐನು ಅರ್ಪಣೆ ಮಟ್ಟೊಂದು ಆರ್ನ ಪ್ರಸಾದನ ಸ್ವೀಕಾರ ಮಟ್ಟೊಂದು ಗ್ರಾಮ ರಾಜ್ಯದ ಶ್ರೇಯಸ್ಸಿಗೆ ಪ್ರಾರ್ಥನಾ ಕಾಂದಪಣೊಂದು ಇಂಕ್ಲಿಗೆ ಚಾಕ್ರದಾಕ್ಲಿಗೆ ಈ ಮಣ್ಣು ಬರ್ತದೆ ಪಾತ್ರ ಅವಕಾಶ ಕೊಡ್ತೇನೆ ಯಾನ ಸೊಲ್ಮೆನ ಸಂಧ ಒಂದು ಎನ್ನ ಪಾತ್ರನ ದೇವನ ಸನ್ನಿಧಾನಕ್ಕೆ ಅರ್ಪಣೆ ಮಾಡ್ತೇನೆ. ನಂಗೆ ಧಾರ್ಮಿಕ ಉಪನ್ಯಾಸ ಡಾಕ್ಟರ್ ಅರುಣ್ ಉಳ್ಳಾಲ್ ಪ್ರಧಾನ ಸಂಚಾಲಕರು ಅಂಬಾವನ ಧರ್ಮ ಶಿಕ್ಷಣ ಕ್ಷೇತ್ರ ತೊಕ್ಕೋಟು ಅಂಜನೆ ಮಸ್ತು ಜೋಕ್ಲಿಗೆ ಕುಣಿತದ ಭಜನೆ ಮೂಲಕ ಧಾರ್ಮಿಕ ಪ್ರಜ್ಞೆಯನ್ನು ಆ ಒಂಜಿ ಮೂಡಿಸಾಯನಂಜನ ಮಹಾ ವ್ಯಕ್ತಿ ಪನೊಳಿ ಶ್ರೀಯುತ ಡಾಕ್ಟರ್ ಅರುಣ್ ಉಳ್ಳಾಲ್ ಅಂಜನೆ ರಾಷ್ಟ್ರೋತ್ಥಾನ ವಿದ್ಯಾ ಕೇಂದ್ರ ತೊಕ್ಕೋಟು ನಿತ್ತ ಕನ್ನಡ ರಾಜ್ಯ ವಿಭಾಗದ ಮುಖ್ಯಸ್ಥರ್ಲಂದು ಆರೇನು ಇತ್ತೆ ಈ ಒಂಜಿ ಧಾರ್ಮಿಕ ಉಪನ್ಯಾಸಗೂ ಗೌರವಪೂರ್ವಕವಾದ ಆರೇನು ಸ್ವಾಗತ ಬಂದೊಂದುಲೆ ಅಂಜನೆ ಧಾರ್ಮಿಕ ಉಪನ್ಯಾಸ ಮಂತ್ರ ಪಂಡದು ಡಾಕ್ಟರ್ ಅರುಣ್ ಉಳ್ಳಾಲ್ರ ವಿನಂತಿ ಬಂದದುಲೆ. ತಲಪಾಡಿ ದೇವಿ ಪುರಸ್ಥಿತೆ ಸಪರಿವಾರ ಸಮೇತ ಜಗದ್ವಂದ್ಯೆ ಶ್ರೀ ದುರ್ಗಾಪರಮೇಶ್ವರಿನ ಪಾದ ತಾಮರೆಗೆ ಮುಂಡ ಒಂದು ಸಾಂತ್ಯ ಸಾಂತೋಳಿಕೆದ ಪುಣ್ಯಂದ ಮನ್ನಡು ಪೆದ್ದಿನ ಅಪ್ಪೆಲಕ್ಕಂತಿನ ಸತ್ಯ ಅದು ಬುದ್ಧಿ ನೀತಿ ಪಂಡಿತ ತಮ್ಮಲ ಲೆಕ್ಕ ಕಾತೊಂದು ಬತ್ತದು ಈ ಸಾಂತ್ಯ ಗುತ್ತು ಸಾಂತೋಳಿಗೆದ ಇಡೀ ಪೂತ ಕೊಪ್ಪಳಗು ಮಾಯದ ಬೇಲಿ ಆದ ಕಾತೊಂದು ಬರ್ಪುನ ತುಳುನಾಡ ಚಿತ್ತೊಲೆಗು ಇರ್ಕೈ ಜೋಡ ಒಂದು ಜಿಡ್ಡೆಡು ಓಲೆಗಾತಿನಂಚಿನ ಹಿರಿಯ ಕ್ಲೆಗಲ ಸಭೆತೆ ಎದುರು ಓಲೆಗಾತಿನಂಚಿನ ಮಾತ ಇಷ್ಟಮಿತ್ರರಿಗಲ ಮೂಕೆದ ಸೊಲ್ಮೆಲೆನ ಸಂದಾಯ ಮತ್ತೊಂದು ಸಂತೋಷ. ಈ ಕಾಲ ಇಂಚನೆ ಪುಸ್ತಕದ ಕಡೆಗೆ ವಿದ್ಯಾರ್ಥಿಗಳು ಹೋಗದಿದ್ದಾಗ ಪುಸ್ತಕವೇ ವಿದ್ಯಾರ್ಥಿಗಳ ಕಡೆಗೆ ಬರಬೇಕಾಗಿದೆ. ಅಂಚನೆ ಜನಕುಲು ಧಾರ್ಮಿಕ ವಿಚಾರದ ಕಡೆಗೆ ಬರಿಯರೆ ಸಾಧ್ಯದ ಅಂತಿನ ಪಗ ನಾಟಕನೋ ರಸಮಂಜರಿಯೋ ಇಂಚಿನ ಮನೋರಂಜನೆದ ಒಂಜಿ ಮುಖವಾಣಿದಿ ಇದು ಜನಕಲೆನ್ ಲೆಪ್ಪೋಡು ಆನೆ ಪಡು ಒಂಜಾತ ಸಂಗತಿಲೇನು ಪನೋಡು
ಮೂರು ಸೇರಿ ನಕ್ಲಿಗೆ ದಿಂಜ ಜನಕ್ಲಿಗೆ ವೇದಿಕೆ ಅರುಣವಲ್ಲೇನ ಅಂಡ್ ನನ್ನ ನಾಟಕ ನಾನು 1 ಗಂಟೆ ಲೇಟ್ ಆಪುಂಡಿಯ ನಾ ಅನಿಸುದುಪ್ಪು ಅಡ ಏತೋಸಲ ಇಡೀ ಪೂತ ಮಾಲೆ ಹಿಡ್ದು ಐಕ್ ಕಟ್ಟಿನ ಗೊಂಡೆನೆ ಬಾರಿ ದುನ್ನ ಆಪುನಿ ಒಡೆ ಮುಟ್ಟ ಪಂಡ ಪೂತ ಮಾಲೆನ ದುನ್ನನು ಸೈಸರ ಒಂದೇ ತಾಲೂನ ಮುಟ್ಟ ಧಾರ್ಮಿಕತೆ ಅಂಚನೆ ಅವೊಂದು ನಿಂಗೆ ಅನಿಸುಂಡು ಮನೋರಂಜನೆ ಚಿತ್ತಾಹ್ಲಾದಕರ ಮನಸ್ಸಿಗೆ ರಂಜನೆಯನ್ನು ನೀಡುವುದಕ್ಕೋಸ್ಕರ ಮಾತ್ರ ಇಡೀ ಕಾರ್ಯಕ್ರಮದ ಆಂಶಿಕ ಭಾಗ ಪಂಡ ಒಂಜಿ ಎಲ್ಲಿಯ ಪಾರ್ಟ್ ಅವೇ ಪ್ರಧಾನ ಇಂಚಪದ ಕೆಲವು ಉತ್ಸವಲೇನು ಜಾತ್ರೆಲೆಗ ತೂನಗ ಉಲೈ ನೇಮ ಒಂದು ಪುಂಡು ಉಲೈ ದಾದನ ಉತ್ಸವ ಕಾರ್ಯಲ ಒಂದು ಪುಂಡು ಪಿದೈ ಜನ ಸೇರ್ದು ದಾದನ ಒಂಜಿ ರಂಜನೆ ಒಂದುಂಡು ನಮ್ಮ ಗಮನ ವಾ ಕಡೆக்கு ಪೋಂದುಂಡು ಪನ್ಪುನ ಸಂದೇಹ ಬರೋಂದುಂಡು ಅಂಚಾದು ಎನ್ನ ಪ್ರಕಾರ ಬೊಕ ಈ ಸಂಘಟಕರನ ಪ್ರಕಾರ ಈ ಸಭೆ ಮುಖ್ಯ ಇಂದು ಐತ ಬೊಕ್ಕದ ಮನೋರಂಜನೆ ಮನಸ್ಸಿಗೆ ರಂಜನೆ ನೀಡುವುದಕ್ಕೋಸ್ಕರ ಮಾತ್ರ ಐನು ಸೇರ್ಪಡೆ ಮಲ್ತಿದೆ ಅವು ಸೇರ್ಪಡೆ ಇಂದು ಪ್ರಧಾನ ಇನ್ನೇ ನಮ್ಮ ಇಂಚಪ್ಪದ ದಿನ ಮದತ್ತೊಂದುಲ್ಲ ಅನ್ನೋದಾನು ಒಂದು ಅನಿಸ್ತು ಬೊಳ್ಳಿಯಂದ ದುತ್ತೈತ ಪಾಡ್ದು ಐಕ ಕೇಸರಿದ ಮುದ್ರೆದ ಶಾಲುನು ಪಾಡ್ನ ಮಾತ ಜೊತೆ ಎದುರುಪಿರವು ಬೆಂಪುನ ಸಂಘಟಕರಿಗೆ ನಾನು ಮನಸಾರೆ ವಂದನೆ ಮಲ್ಪುವೆ ಈ ಪ್ರೀತಿ ನಿರಂತರ ಉಪ್ಪಡು ನನ್ನ ದೈವಾರಾಧನೆದ ಬಗ್ಗೆ ಒಂಜಿ ರೆಡ್ಡು ಪಾತೆರ ದೊಂಪದ ಬಲಿಯಾಗಿ ನಡೆದವರು ನಿಗಲೆ ಗೊತ್ತುಪ್ಪು ನಡೆದು ಅಂತೆ ಭಿನ್ನವಾದ ಪಾತೆರ್ಗ ಮಾಯಿ ಸುಗ್ಗಿ ಇಡೀ ಸೌರಮಾನದ ಅಕೇರಿದ ರಡ್ಡು ತಿಂಗೋಲು ಮಾಯಿ ಸುಗ್ಗಿಡು ಸಾಮಾನ್ಯವಾದ ಬಂಡಿದಾಯನಾದ ಸುಗ್ಗಿ ಕಡತದ ಪಿರ ಪಗ್ಗು ಬನ್ನಾಗ ಒಂಜಿ ಬಿಸು ಹೊಸ ಪರ್ಬ ಆ ಹೊಸ ವರ್ಷ ನಡತದು ಪರ್ಬೋಲು ಪೂರಾದು ಪಿರ ದೈವಾರಾಧನದ ಬೇತೆ ಬೇತೆ ಭಾಗೋಲು ಪ್ರಾರಂಭ ಆಪುಡು ಐಟ್ ಸುರುತ್ತ ಮರ್ಗಿಲು ದೊಂಪದ ಬಲಿ ರಡ್ಡನೆತ್ತ ಇದುವೇ ದೊಂಪದ ಬಲಿಗೆ ಬಂಡಾರ ಬರ್ಪುನ ಸಾನೋಡು ಸಾನದಾಯನ ಮೂಜಿನೆತ್ತ ಬಂಡಿ ಇಂದು ಯಾನು ನಿಖಲು ಕುರ್ಲುದು ಮೀಟಿಂಗ್ ಮಲ್ತಿನ ಲೆಕ್ಕಾಚಾರ ಅತ್ತು ಸೂರ್ಯಚಂದ್ರನ ಸಾಕ್ಷಿ ಆದದೀದು ಮುಲ್ತ ಬೆನ್ನಿ ಕಂಡದ ಅವಲಂಬನೆನು ದೀದೇ ಮಲ್ತಿನಂಚಿನ ಲೆಕ್ಕಾಚಾರ ಇತ್ತೆ ಕಂಡ ಪೂರ ಖಾಲಿ ಉಂಡು ಕೊಯ್ಲಾದ ಅಂಚಾದು ಬಂಡಾರ ಕಂಡಗ ಬರ್ತದ ಕಂಡಡು ನೇಮ ನಾನು ಗದ್ದೆ ಜಾತ್ರೆ ಎಂದು ಬನ್ಪುನುಂಡು ಕಂಡದ ನೇಮ ಅಂತ ಬನ್ಪುನುಂಡು ಪಿರಮೂರು ಕೊಯ್ಲಾಪುನ ಸಮಯಡು ಸಾನಡು ನಡಪುಣ ಸಾನದಾಯನ ಸಾನದಲ್ಲಿ ಆಯನ ಪಂಡ ಜಾತ್ರೆ ಎಂದರ್ಥ ದೊಂಪದ ಬಲಿ ಆ ಪದ ತೂಲೆಗೆ ಇಡೀ ಆ ಕಟೌಟನ್ನು ಮಲ್ತದಿನಿ ದುರ್ಗಾ ಸೇವಾ ಸಮಿತಿ ದಕ್ಕಲು ಕನ್ನಡ ಅವು ದಾಯಗ ದೊಂಪದ ಬಲಿನ ತುಳುಟು ದೀತೇರೋ ಚಪ್ಪರದ ಬಲಿನ ಪಾಡೋಲಿತ್ತಿಂದತ್ತೆ ಇದನ್ನ ನನ್ನಲ್ಲೂ ಅಂತ ಮಾಡರ್ನ್ ಅದು ಪೆಂಡಲ್ ಪ್ರೊಸಿಷನ್ ಒಂದು ಪಾಡೋಲಿತ್ತಿಂದತ್ತೆ ಇಚ್ಚಿ ದೈವಾರಾಧನೆದ ಉಸುಲು ಉಪುನವು ತುಳು ಭಾಷೆ ವಾ ಕಾರಣಗಳ ದೈವ ఒక ದೈವ ಪರಿಭಾಷಲು ಅನುವಾದ ಇರಬಲ್ಲಿ ಪುದರುಲ ಅಂಚಾದು ದೊಂಪಡು ನಡಪುನ ಬಲಿ ಪಂಡವು ಸುತ್ತಾಕೃತವಾದ ಸರ್ಕಿಟ್ ಬರ್ಪುನಿಂದ ಅರ್ಥ ಅವಳು ನಡುಟು ದೀಪುನ ಮುದ್ರೆ ಭಾರಿ ಮುಖ್ಯ ಬಲಿ ಮುದ್ರೆ ಬೇತೆ ಬೇತೆ ನಿಗಲು ಭಗವತಿ ಆರಾಧನೆ ತೂಂಡ ಬಡಕಾಯಿ ಬಾಗಡು ವಡಕಂಬಾದಳು ಮಲ್ಪುಯರು ಐಕಲ ಬಾರೆದ ದಂಡೆ ಕಟ್ಟಿದು ತಾರೈದ ತಿರಿಟ್ಟು ಮಲ್ಪುನ ರಚನೆಯನ್ನು ಕುತ್ತುನಿ ವೆಲಿ ಪನ್ಪುನ ಪುದರೈಕು ವೆಲಿ ಪನ್ಪುನ ಈ ಬಲಿ ಪನ್ಪುನದ ಅಪಭ್ರಂಶ ದಂಡರಾಜ ಕೊಟ್ಲುನು ಅವೇ ನಮ್ಮನಡ ಅಲಂಕಾರ ಮಲ್ಪುಂಡು ನಿಖಲು ದೈವಾರಾಧನೆದ ನೇಮ ನಡಪ್ಪುನಗ ಮುದ್ರೆಡು ದೀಪುನಂಚಿನ ಬಲಿಲ ಅವೇ ಬಾರೆದ ಬೊಂಬೆದ ಕವರ್ದಾದಂಡು ಐತ ಒಟ್ಟಿಗೆ ಈ ತಿರಿನು ಕುತ್ತುದು ಮಲ್ಪುನವು ಅಂಚ ಅದು ಅವೊಂಜಿ ಅರ್ಥಡ್ ಸಮರ್ಪಣೆ ಈ ಬಲಿ ಪನ್ಪುನವು ಸರ್ಕಿಟಿನ ಅರ್ಥ ಅದೊಂದು ಸಮರ್ಪಣೆ ಆನಿಕಾಲದ ಬಲಿ ದೇವಸ್ಥಾನದ ಬಲಿ ಕಲ್ಲು ಇದಕ್ಕೆ ಪೂರ ಒಂಜಿ ಆಂತರಿಕ ಸಂಬಂಧ ಉಂಟು ಬರೀ ಸೂಕ್ಷ್ಮವಾಯಿನ ಸಂಗತಿಲು ಅಂಚ ಅದು ದೊಂಪದ ಬಲಿ ನಡಪುನಂಚಿನ ಸಮಯ ನಿಖಲು ಇಂಚ ಕುಲ್ದಾರ ತೂಲೆ ನಮ್ಮಂತೂದು ಹೊರ ಸಾಧ್ಯ ವರ್ರ ನಿಖಲ್ನ ಕೆಕ್ಕಲ್ನ ಪಿರವು ತಿರುಗದು ತೂಲೆ ಆ ನೇಮಾಪುನಲ್ಲಿ ಒಂಜಿ ಮೂಜಿ ಅಟ್ಟಳಿಗೆ ಒಂಜಿ ಬುಲ್ದು ಮಂಟಪಲಕ ಮಲ್ತಿದ್ರು ತೂಲೆ ತೋಜುಂಡು ನೆಣ್ವೆ ಓಲು ಪೂರ ಕಂಡದ ನೇಮಾಪುಂಡ ಅವಳು ಅಂಚ ಮಲ್ಪೇರು ಲೈಕ್ ಸಿಂಗದನ ಅಂದು ಪುದರ್ ಸಿಂಗದನ ಪಂಡ ಮೂಲು ಕಂಡಡು ಸಾನ ಇಚ್ಚಿ ಅವಳು ಸಾನ
ಸಾನಡುಪ್ಪುನ ಮುಗುಳಿದಡಿಟುಪ್ಪುನ ದೈವದ ಬಾಳು ಬಂಡಾರನ ಇಡೆ ಕನ್ನನಾಗ ಸಾನಲಕ್ಕಂತಿನ ತಾತ್ಕಾಲಿಕ ಒಂಜಿ ಸಾನನು ಮಲ್ಪೋಡು ಅವು ಮೂಜಿ ಅಟ್ಟಾಳಿಗೆ ಇಡ್ಬೋಡು ಅವು ಸಿಂಗದನ ಇದು ಕಂಡದನೆ ಮಡು ಮಾತ್ರ ಇದನ್ನ ಪ್ರತ್ಯೇಕವಾದ ಅಸ್ತಿತ್ವ ಎತ್ತಿನ ಸ್ಥಳ ವಿಶೇಷತೆ ಇತ್ತಿನ ಮಾತ್ರ ಪಂಡ ದುಂಬುದಕ್ಕಲು ಏತು ವೈಜ್ಞಾನಿಕವಾಯಿನ ದೈವಾರಾಧನೆದ ಜೋಡಣೆ ಮಲ್ತದೇರು ಪಂಡದು ನಮ್ಮ ಅರ್ಥ ಮಲ್ತು ನೋಡು ಬಂದುಲೆ ಇಂಗ್ಲಿಷ್ ಮಾಧ್ಯಮಡು ಜೋಕುಲು ಕಲ್ತೊಂದುಲ್ಲೇರು ಅತ್ತಂದೆ ಬೇತೆ ಬೇತೆ ನಮ್ಮನೆದ ವೈಜ್ಞಾನಿಕವಾಯಿನ ತಾಂತ್ರಿಕವಾಯಿನ ವಿಚಾರ ಪರಿಕರದ ಸಹವಾಸಡುಲ್ಲೇರು ಇಂದೆತ್ತ ನಡುಟು ಈ ಆನಿಕಾಲದ ಸದಾ ಲೈವ್ ಆದ ಪುನ ಆರ್ಟಿಫಿಷಿಯಲ್ ವಸ್ತುಲು ಇಜ್ಜಾಂದೆ ಬಾರಿ ನ್ಯಾಚುರಲ್ ಆದ ಪುನ ದೈವಾರಾಧನೆ ನನದುಂಬುಗು ನಡತ್ತು ಬರ್ಪುಣುದು ಅನಿಸು ನೆನಿಗ್ಲಿ ಒಂಜಿ ಅರ್ಥೋಡು ತೂಂಡ ಸರಕಾರ ಕೆಲವು ಸಲ ನಿಷೇಧ ಮಲ್ಪು ಎಂದು ಬೊಬ್ಬೆ ಪಾಡು ನಂಚಿನ ಮೂಢನಂಬಿಕೆದ ಸಾಲುಗಿಂದು ಸೇರುಚೆ ದೈವಾರಾಧನೆ ಮೂಢನಂಬಿಕೆನೆ ಈ ಭಾರತೀಯರು ದಾದನೇ ಮಲ್ಪಡು ನಮ್ಮ ತಕ್ಷಣಕ್ಕೆ ಅವು ನಿರಾಧಾರ ಅನಿಶ್ಚಿತ ಬೊಕ ಸಕಾಲಿಕ ಅತ್ತ ಅಂದಿನ ಮೂಢನಂಬಿಕೆ ಮೌಢ್ಯವಿರುವ ನಂಬಿಕೆ ಪನ್ಪುನ ಅರ್ಥ ಬರ್ಪ ದಾಯೋಗ ಗೊತ್ತಿಚ್ಚಿ ವಿಚಿತ್ರದಾದ ಗೊತ್ತುಂಡೆ ದಿಂಜ ಸಂಖ್ಯೆದ ಮೂಢನಂಬಿಕೆ ಉಪ್ಪುನಿ ಭಾರತಡತ್ತ ಅಮೇರಿಕಡ್ ವಿದೇಶ ಈ ಬೂತ್ ಬಂಗ್ಲೆ ನಿಕಲ್ ತೂತಾರ ಬೂತ್ ಬಂಗ್ಲೆ ಎಂದು ಉಪ್ಪಾರು ಬೂತ್ ಬಂಗ್ಲೆದ ಕಲ್ಪನೆ ಕೊಡ್ತೀನಿ ಭಾರತೀಯರತ್ತು ವಿದೇಶಿಗರು ದಿಂಜ ಹಾರರ್ ಫಿಲ್ಮ್ ಭೂತದ ಪ್ರೇತದ ಫಿಲ್ಮ್ ಬರ್ಪುನಿ ಇಂಗ್ಲಿಷ್ ಭಾರತೀಯ ಭಾಷೆಡತ್ತು ದಿಂಜ ಇಂಗ್ಲಿಷದ ಕಾದಂಬರಿಯೇ ಪ್ರೇತದ ಬಗ್ಗೆ ಪಾತಿರುವುದು ವೆರೈಟೀಸ್ ಆಫ್ ದ ವಿಲ್ಸ್ ಅಂಡ್ ಡೆವಿಲ್ಸ್ ಉಪ್ಪುನಿ ಪೂರ ಇಂಗ್ಲಿಷ್ ನಮ ಇಂಗ್ಲಿಷ್ ದಕ್ಕಲು ತೋಜಾಂಡ ಪಂಡನ ಅವು ಭಾರಿ ಪೊರ್ಲು ಅವು ಸಾಕ್ಷಿ ವಿದೇಶದಕ್ಕಲು ಅವ್ರು ಕೆಲವು ಸಂಖ್ಯೆನು ಕೆಲವು ಕಡೆ ಬಳಕೆ ಮಲ್ಪರ್ನೇಜಿ 13 ಲಕ್ಕಂತಿನ ಸಂಖ್ಯೆನು ಪೂರ ನಮ್ಮ ಮೂಲ ದಾದಂಡ ಮಲ್ತ ನಾವು ಮೂಢನಂಬಿಕೆ ಒಂಜಿ ವೇಳೆ ಮೂಢನಂಬಿಕೆ ಮಿನಿ ಆದಿತ್ತಂದ ದೈವಾರಾಧನೆ ಈತ್ ಪೂರ ತಾಂತ್ರಿಕ ವಿದ್ಯಮಾನದ ನಡುಟು ಇನಿಮುಟ್ಟ ಬದುಕದು ಬರಾಂದ ಯಾಪನೇ ಕಾಲದೊಟ್ಟಿಗೆ ಲೀನ ಆದ ಪೋತುಂಡು ಎತ್ತು ಅಂಶಲು ಲೀನ ಆತುಂಡು ನನ್ನಲ ಒರಿಯೊಂದು ಬತ್ತನು ಜನಕಲ್ಲ ತನ್ನ ಕಕ್ಷೆದೊಲ ಇದೀತನು ಪಂಡ ಐತು ಉಳೆಯೊಂಜಿ ಸತ್ಯ ಉಂಟು ಮಾತಲ ಕಣ್ಣಿಗೆ ತೋಜಿನೇನೇ ಸತ್ಯ ಅಂದತ್ತು ಕಣ್ಣಿಗೆ ತೋಜಾಂದಿನ ಊಹೆಗೆ ನಿಲ್ಕಾಂದಿನ ದಿಂಜ ಸತ್ಯಲು ನಮ್ಮಡು ಆ ಸತ್ಯಲೇನು ತುಳುವೇರು ದೈವ ಅಂದ ಆರಾಧನೆ ಮಲ್ತೇರು ಬಂದುಲೆ ಮೂಲು ಆರಾಧನೆ ಮಲ್ಪುನ ಪ್ರಧಾನ ಮೂಜಿ ದೈವಲೆನ ಪುದರಲೆನ ತೂಲೆ ಮಲರಾಯ ಧೂಮಾವತಿ ಬಂಟ ಧೂಮಾವತಿ ಪ್ರಯೋಗದ ಬಗ್ಗೆ ಒಂತೆ ಅಸಮಾಧಾನ ಉಂಟೆಂಕ್ ಅವು ಜುಮಾದಿ ಈ ಮಲರಾಯ ಜುಮಾದಿ ಬಂಟ ಇದು ಮೂಜಿ ದಾಯ ವಿಶೇಷ ಗೊತ್ತುಂಡೆ ಪೋಷಣಿಕಲು ಇಂದದ ಬಗ್ಗೆ ಆಲೋಚನೆ ಮಲ್ತಿದಾರೆ ಗೊತ್ತಿಜಿ ಎಂಕಿ ದೈವದ ಪುದರ್ಕೆ ಎಂದಾಗ ಒಂದು ಕುತೂಹಲ ಅಂಡ ಮಲರಾಯ ಪನ್ಪುನ ಇಟ್ಟು ಆಣಲೊಂಡು ಪೊಣ್ಣುಲೊಂಡು ಕೆಲವು ಕಡೆ ಮಲರಾಯಿ ಪನ್ಪುನ ಪ್ರಯೋಗ ಉಂಡು ಏತೋ ಕಡೆ ಮಲರಾಯನ ಕಟ್ಟುನಗ ಉಳ್ಳಾಳ ಗೊತ್ತುಡು ಪುರ ತೂದು ಪರ್ನಿಕಲ್ಲು ದೈವಗೆ ಎದೆ ಕಟ್ಟು ದೀಪುನ ಕ್ರಮ ಉಂಡು ಪೊಣ್ಣಲ ಕಂತಿನ ಅಂಚ ಬಂಡು ಮಲರಾಯನ ಮುಗಕ್ಕೂ ಮೀಸಲು ಉಂಡು ಧೂಮಾವತಿ ಜುಮಾದಿ ಅರ್ಧಾಣು ಅರ್ಧ ಪೊಣ್ಣು ಲಕ್ಕಂತಿನ ಸತ್ಯ ಉಭಯಲಿಂಗಿ ಒಂಜರ್ತೋಡು ಬಂಟ ತುಳುವೆರ್ನ ಆದಿಮೂಲ ದೈವ ಪನ್ಪುನ ಪಟ್ಟಿಡು ಬರ್ಪುನಂಚಿನ ದೈವದ ಸಾಲಿಗೆ ಸೇರಾವಲಿ ದಯ ಪಂಡ ಬಂಟನ ಮೊಗ ವಾಮುರ್ಗದ ಸ್ವರೂಪಡುಂಡು ಪನ್ಲೆ ಪಂಜಿ ಈ ಮುರ್ಗೋ ಬೊಕ್ಕ ಮುರ್ಗದ ಲಕ್ಕಂತಿರ ಅರ್ಧ ಮುರ್ಗೋ ಬೊಕ್ಕ ಅರ್ಧ ನರಮಾನಿ ಬೊಕ್ಕ ಆಣು ಪೊಣ್ಣು ಅತ್ತಾಂದಿನ ಈ ಮೂಜಿ ಸ್ವರೂಪ ತುಳುನಾಡು ದೈವಾರಾಧನೆ ಉದಿತು ಬತ್ತಿನ ಕಾಲದ ಆದಿಮೂಲ ದೈವದ ಚರಿತ್ರೆನೇ ಪನ್ಪುಣ್ಯ ಲೆಕ್ಕಿಸಿರಿ ನೀರುಡು ನೆಗರು ಲಕ್ಕಂತಿನಂಚಿನ ಸತ್ಯ ಎಂಕೊಂಜಿ ದೈವ ಉಂಡು ಲೆಕ್ಕಿಸಿರಿ ಯಾನು ಬೆಂದಿನ ಪೂರ ಐಕ್ಯ ಸರಿ ಇನ್ನೊಂಜಿ ಗಾದೆ ಉಂಡು ತುಳುವೆರಡ ಅಂಚಿನ ಮಾತ ಕಲ್ಪನೆಯನ್ನು ತೂಂಡ ದೈವಾರಾಧನೆದ ಚಿಂತನೆಯನ್ನು ತೂಂಡ ಇಂದು ಪೂರ ಆನಿ ಕಾಲೊಡ್ದುಲ ಬಾರಿ ವೈಜ್ಞಾನಿಕ ಸತ್ಯ ಪನ್ಪುನ ಅರ್ಥೊಡೆ ಬೈದು ಅಂಚಾದೆ ನಮ್ಮಡ್ದು ದುಂಬು ಬತ್ತಿನ ಮಾತ ತುಳುನಾಡ ಚಾರಿತ್ರಿಕ ಅರಸರಿಂದ ಪೋಷಣೆ ಮಂತೊಂದು ಬೈದೇರು ನಾನು ಇಂಚಪ್ಪ ನಮ್ಮ ಅಡ್ಕದ ಭಗವತಿ ಸಾನೋಡು ಬಲೀಂದ್ರ ಲೆಪ್ಪುನಗ ಬೋದಿತ್ತೆ ಆ ಬಲೀಂದ್ರ ಲೆಪ್ಪುಡು ಅಪ್ಪಗಪ್ಪಗ ಬರ್ಪುನಿ ತುಳುವಂದ ನಾಡೋಡು ಈಜಾ ನಗರೋಡು ಪಂಜುರ್ಲಿ ಸಂದಿಂದೆತ್ತು ತುಲೆ
ಬಾಕಿದ ತುಳುನಾಡದ ದಿಂಜ ಸಂದಿಲೆನ ದೆತ್ತು ತೂಂಡ ಐಟ್ ಉಪ್ಪುನ ಪೂರ ಈಜಾನಗರೋಡು ಈಜಾನಗರ ಪಂಡಯ ದಾದವು ವಿಜಯನಗರ ಅರಸುಲು ವಿರೂಪಾಕ್ಷನು ಕೇಂದ್ರವಾದ ಆರಾಧನೆ ಮಲ್ತೊಂದಿತ್ತಿನ ವಿಜಯನಗರ ಅರಸುಲ್ಲ ಮುಲ್ತ ದೈವಾರಾಧನೆಗೆ ಮಾತ ಸೊತ್ತು ಪರಿಕರಲೇನು ಕೊರ್ದಿತ್ತೇರು ಅಪ್ಪಾಗ ಆಕ್ಲೆಗೆ ವಿಶ್ವಾಸ ಉಂಡು ಅಂದರ್ಥತೆ ಜೈನ ಪರಂಪರೆ ಅಂತೂಲೆ ಐದು ಬೊಕ್ಕ ಬತ್ತಿನಂಚಿನ ಎತೋ ಬಂಗಾರಸರ್ನ ಚರಿತ್ರೆ ಅಂತೂಲೆ ಏತೋ ಪ್ರಾಣಿ ಹಿಂಸಲೇನು ಉಂತಾಗ ಅಂದು ಜೈನಾಡಳಿತಡು ಪ್ರಯತ್ನ ಅಂಡಲ ಐದು ಬೊಕ್ಕ ಇನ್ನು ಪುನರಪ್ಪಿ ಪ್ರಾರಂಭ ಆತಿನಂಚಿನ ಸಂಗತಿಲೇನು ಪುರ ನಮ್ಮ ತೂತ ದಿಂಜ ಕಡೆಟಿ ಆರಾಧನೆದ ಕಲ್ಪನೆ ಬರ್ಪು ಪಂಡ ಅರಸೊತ್ತಿಗೆದ ಕಾಲೊಡ್ಲ ತುಳುವೆರ ಹತ್ತಾಂದಿನ ಅರಸರ ಮೂಲ ಆಳಿಕೆ ಮಲ್ಪುನಗಲ ದೈವ ಆರಾಧನೆ ವಿಶ್ವಾಸೊಡು ಜತನಡು ಜೋಕೆಡು ಕಾತೊಂದು ಬೈದೇರು ಪಂಡ ಅಕ್ಲೆಗೈತ ಉಳ್ಳತಿರ್ಲು ಗೊತ್ತಿತ್ತನು ಬಂದುಲೆ ತುಳುನಾಡ ದೈವಲು ಅಪ್ಪಟ ಹಿಂದೂ ಧಾರ್ಮಿಕತೆದ ಸಂಕೇತ ಅಂದು ಅವು ಕೋಮು ಸಾಮರಸ್ಯದ ಸಂಕೇತ ಅವು ಮಾತಾ ಧರ್ಮೀಯರನೊಳ ಮಾತೊತ್ತುನ್ಗ ಆಂಡ ದೈವಾರಾಧನೆ ಮೂಲತಃ ಹಿಂದೂ ಆರಾಧನೆದ ಸಂಕೇತ ನೆಟ್ಟು ಭಿನ್ನಾಭಿಪ್ರಾಯ ಜೊತೆ ಇರಗಿಲ್ಲ ನಾನು ನಾರಾಯಣ ಗುರು ಹಿಂದೂ ಸಂತ ಅಂದು ಬಂದಾಗ ಕೆಲವ್ರಿಗೆ ಅಸಮಾಧಾನ ನಾನು ಇದನ್ನು ತಿದ್ದುದು ಬಂದ್ಬಿಡಿಂಚಪ್ಪ ಕುದ್ಮೂಲ್ ರಂಗರಾಯರು ಹಿಂದೂ ಸಂತ ಅಂದು ಬಂದಾಗ ಕೆಲವ್ರಿಗೆ ಅಸಮಾಧಾನ ಹೆಂಗ ವಿಚಿತ್ರ ಅಂದಪ್ಪು ಬಗ್ಗೆ ಏನು ಅನ್ಯ ಮತಸ್ಥರ ಸಂತ ಅಂದು ಬನ್ನಿರಪ್ಪುಂಡೆ ಅಂಚಾದ ಭಾರಿ ಸ್ಪಷ್ಟವಾದ ಇಂದು ಹಿಂದೂ ಧಾರ್ಮಿಕತೆದ ಭಾಗ ಈ ಧಾರ್ಮಿಕತೆಯನ್ನು ನಮ್ಮ ಜವನೇರು ಜೋಕುಲು ಭಾರಿ ಜೋಪಾನವಾದ ದುಂಬು ಕೊನೋಡು ಎಂಚ ಕೊನೋಡು ಒಂದು ಕೇಂದ್ರ ನಿಗ್ಲೆ ಗೊತ್ತುಂಡು ಎಲ್ಲೇ ನೇಮಾಪುಂಡು ಮುಳು ಹೆಂಗೆ ಗೊತ್ತಿಜಿ ಮೂಲ ಪದ್ಧತಿ ಮಲ್ತಿದಾರ ಅಂದು ಈ ನೇಮ ಬರ್ಪಿ ವರ್ಷದ ನೇಮಾಪುನ ಮುಟ್ಟ ಈ ಜನ ಎಲ್ಲೊಂಜಿ ಸಾನದಾಯ ನಾಪುನ ಮುಟ್ಟ ನಿಕ್ನ ಕಣ್ಣದ ಮೊಬೈಲ್ಡ್ ಸ್ಟೇಟಸ್ ಪಾಡೋಡು ಕಣ್ಣದ ಮೊಬೈಲ್ಡ್ ಸ್ಟೇಟಸ್ ಪಾಡೋಡು ಅರ್ಥಾತ್ ಬೇತೆ ಸ್ಟೇಟಸ್ ಬುಡ್ಚಿಂದು ಅವು ಸೇವಾ ಒಂಜಿ 24 ಗಂಟೆ ಈ ಮೊಬೈಲ್ದ ನಿಗ್ಲೆ ಗೊತ್ತಿಜಿ ಇಂದಕ್ಕೆ 325 ದಿನತ್ತ ವಾಯ್ದೆ ಒಂದು ಪರ್ಪಿ ನೇಮಾನಗ ಪಿರ ರೆಕಾರ್ಡ್ ಮಲ್ಪೋರಿ ರೀಸೇವ್ ಮಲ್ಪೋರಿ ಅಂಚ ಅದು ಕಣ್ಣಡು ಸೇವ್ ಮಲ್ಪುಗ ಮೊಬೈಲ್ ನಮ್ಮ ದಾದಾತ್ರನ ಪಂಡ ಈ ಸಾಧಕರನ್ನ ತೀರ್ಮಾನ ಮಲ್ಪು ನೀ ದಾಯೆಂದು ಗೊತ್ತಾಪುಜಿ ಒರಿಯೇ ಶೌರ್ಯ ಪ್ರಶಸ್ತಿ ದತ್ತೋನ್ಯರೇ ಗಣರಾಜ್ಯ ದಿನತ್ತಾನಿ ನಮ್ಮ ಆಚರಣೆ ಆಪುನ ಕೇಂದ್ರದ ಆಚರಣೆ ಆಪುನಟಿಗೆ ಪೋಯಿಗೆ ಅಯ್ಯ ಎಲ್ಲಿಯ ಹುಡುಗೆ ಆಗ ದಯ ಶೌರ್ಯ ಪ್ರಶಸ್ತಿ ಕೊರಪೇರಿಂದ ಪಂಡ ಆಯನ ಮೆಗ್ಗೇನು ಅವು ಒಂದು ತೂತ ದಿಕ್ಕೇಲುದುಲ ಈ ಪೋಪುನ ಏನು 10 ದುಂಬೆ ಒಯ್ತೆ ಬನ್ಪುನ ಕಾರಣ ಅಂದು ಒತ್ತೊನ್ನಂಚಿನ ಸಾಹಸ ಏನೊಂದು ಪತ್ರಕರ್ತರ ಎಡಕೇಂಡರಿಗೆ ಅಂದಪ್ಪ ಈ ಇಂಚೆಂಚ ಮಲ್ತಗೆ ಅಂದ ಅಪಾಯ ಪಂಡೆಗೆ ಅಂದು ಮಲ್ತಿನ ಒಂದು ಅಂದಾಯ ಮಲ್ತೆಪ್ಪದ ನಿಕ ಪ್ರೇರಣೆ ಹುಮ್ಮಸ್ ಎಂಚ ಬತ್ತನೊಂದು ಪುರ ಮಲಮಲ ಪ್ರಶ್ನೆಗೆ ಎನ್ನಾಗ ಆಯ ಪಂಡೆಗೆ ಅಂದಾಯ ಮಲ್ತೆ ಪಂಡ ಮೆಗ್ಗೆಗೋಸ್ಕರ ತಾಯ ಪಾಡ್ದಿನ ಅಂಗಿ ಎನ್ನ ಅಂದು ಆ ಅಂಗಿ ಬತ್ತದು ಬೋಪುಣದೆ ಅನ್ವಯ್ತೀನಿ ನಮ್ಮ ಕೆಲವು ಸಾಧನೆದ ಮುಖವಾಡಲು ಇಂಚನೆ ಉಂಡು ನನಿಸುಂಡು ನನ್ನ ಎಲ್ಲೇ ನೇಮ ಇಕಡೆ ಮಾತೆಲ್ಲ ಬರ್ಪಾರ ಸಂತೋಷ ಬಲೆ ಐಕಂದೆ ನೇಮ ಈತ ಗೌಜಿಡು ಮಲ್ತದ್ದು ನಾವು ಆಂಡ ಬನ್ನಾಗ ನಿಖಿಲ್ನ ದುತ್ತೈತ ಸಾಂಪ್ರದಾಯಿಕವಾದ ಪಡಿ ಈ ಸಲ ತೂಕ ಎಂಚಾಪುಡು ಈ ಸಾಂತ್ಯದ ಭಾಗಡು ನಡಪುನ ನೇಮ ಸಾಂಪ್ರದಾಯಿಕವಾಯಿನ ಒಂಜಿ ನನ್ನೆಲ್ಲ ಮದ್ವೆ ಮಂದಿನ ಪೊಣ್ಣು ಸಾರಿ ತುತ್ತುದು ಬತ್ತನಲ್ಲ ಮೂಲಿ ಏರ್ಲ ಅಯ್ಯೋ ಒಂದು ಬಂಡು ತರಕ ಕೈದಿ ಪೂಜೆ ಸಂತೋಷ ಪಡಿಬೇಕು ಏನೊಂಜಿ ಅಭ್ಯಾಸ ಅಂದೇಳಿ ದುರಭ್ಯಾಸ ಅಂದೇಳಿ ಓವಾಣೊಂಜಿ ಜಾತ್ರೆಗೆ ಎಲ್ಲಿಯ ಬಾಲೆಗೆ ಎಡ್ಡೆ ಮುಂಡು ತುತ್ತುದು ಶಾಲು ಪೂರ ಪಾಡ್ದು ಬತ್ತನ ಗುರ್ತೈಜಿನಲೆ ಯಾನು ಪೋದ ಬಾಲೆನವರ ತಟ್ಟದು ಮುಟ್ಟುದು ಆ ಬಾಲೆದ ಅಪ್ಪಡ ಭಾರಿ ಪೊರ್ಲು ತೋಜುವೆ ಪಂಡು ದೋರ್ಪು ಈ ನಮಕ್ ಏರ ಒಂಜಿ ಸಂಗತಿನ ಭಾರಿ ಪೊರ್ಲು ತೋಜು ಎಂದು ಪಂಡ ಇನ್ನು ಪಿರ ಮಲ್ಪುಗ ಅಂದಾಪುಂಡು ಮನಸ್ಸು ಅದಕ್ಕೋಸ್ಕರ ಆ ಬಾಲೆಡಂಚವರ ಪಂಡ ಅವಾಗ ನಮಕ್ ಒಂಜಿ ಉಲ್ಲಾಸ ಉಪ್ಪುಂಡು ನಮ್ಮ ಪಿರೋರ ಆ ಬಾಲೆ ನಂಚನೆ ಕನಕ ಅಂದ ಆ ನಮೂನೆದ ಒಂಜಿ ಬದ್ಧತೆ ನಮ್ಮ ಡಬೋಡು ಐಕ್ ನಿಖಿಲ್ ಈ ಸಲ ನಿಖಿಲ್ನ ಜೋಕ್ಲೆಗೆ ಗಿಫ್ಟ್ ಕೊರ್ನಾಗ ಬರ್ಡೇಗೆ ಈ ಸ್ಕೂಲ್ಗೊಂಜಿ ಯೂನಿಫಾರ್ಮ್ ಇತ್ತಿಲಕ್ಕನ ಒಂಜಿ ಟೆಂಪಲ್ ಯೂನಿಫಾರ್ಮ್ ಅನ್ನು ಕೊರ್ಲೆ ನಮ್ಮ ಮಲ್ತದ ನಮ್ಮ ಧರ್ಮ ಶಿಕ್ಷಣ ತರಗತಿ ಟೆಂಪಲ್ ಯೂನಿಫಾರ್ಮ್ ಪ್ರತಿ ವರ್ಷ ಈ ಸಾಂತ್ಯದ ನೇಮಗ ಬನ್ನಾಗಲ್ಲ ಅವೇ ಡ್ರೆಸ್ ಬಾಡ್ನಲ್ಲ ಮಲ್ಲಿಚಿ ಸುತ್ತಮುತ್ತ ಆ ಜಾತ್ರೆ ಬಂಡಲ್ಲ ಈ ಮುರಲ್ಲ ಇಂದು ಅತ್ತೆ ಬಾಡ್ನಿ ಬಂಡಲ್ಲ ಮಲ್ಲಿಚಿ ಅಂಚೆ ನಾಳೆ ಇನ್ನು ಜೋಡು ಆಪುಂಡಪ್ಪ ಅಕ್ಲೆ ನಾಳೆ ಇನ್ನು ಜೋಡಿ ಡ್ರೆಸ್ ಆಪು ಅಂಚ ಅದು ಸಾಂಪ್ರದಾಯಿಕವಾಯಿನ ಉಡುಪುನು ನಮ್ಮ ಒರಿಪಾವುನಂಚಿನ ಪ್ರಯತ್ನನು ಮಲ್ಪುನು ಭಾರಿ ಅಗತ್ಯ ಎಲ್ಲ ನಡಪುನ ನೇಮ
ನಮ್ಮ ನನದುಂಬುಗುಲ ದುಂಬು ಪೋಡೊಂದಿತ್ತನ ನಮ್ಮ ಭವಿಷ್ಯನ ಸಿದ್ಧ ಮಲ್ಪೋಡು ಎಂಚ ಸಿದ್ಧ ಮಲ್ಪೋಡು ಕೇಂಡ ಇತ ಏರು ಮೂರು ಜವನೇರು ಬೆನೊಂದುಲ್ಲೇರ ಅಕ್ಕನ ಪಿರಾವುಡು ಜೋಕ್ಲೆಲ್ಲ ತಯಾರು ಮಲ್ಪೋಡು ಐಕೆ ಅನಿ ಅಪಲ ಪನ್ಪುನವು ಈ ಹಿಂದುಲಿನ ಪರ್ಬ ಉತ್ಸವ ದಿಂಜ ಜನಕ್ಕೆ ಲಾಭದಾಯಕ ಸಂಗತಿ ಅವು ಸಂತೋಷದ ಸಂಗತಿಲಂದು ಬೇಜಾರು ಆತಂಕದ ಸಂಗತಿಲಂದು ಯಾನು ಪೂವಂತೆ ಕಡಿಮೆ ಬಾಡ್ಲೆ ಎಂದು ಬಂಡ ಹೂ ಮಾಲೀಕರ ಸಂಘ ಎಂಕ್ ವಿರೋಧ ಮಾಡ ಬರ್ಪಿ ಸಲ ಇಂಚ ಬಡ್ಚಿಂದ ಬಂಡ ಶಾಮಿಯಾನ ಸಂಘ ಎಂಕ್ ವಿರೋಧ ಮಾಡ ಪ್ರತಿ ಲೈಟ್ ದಕ್ಕಲಾದ ಮಾತೆರ್ಗ ಅವಕಾಶ ಮಂತು ಕೊರ್ಪುಂಡು ನಮ್ಮ ಉತ್ಸವ ಅಣ್ಣ ಹಿಂಗೆ ಕೆಲವು ಸಲ ಅನಿಸುಂಡು ಅವು ಸಂತೋಷ ಏನೊತ್ತೊಂಡ್ವೆ ಕೆಲವು ಸಲ ನಮ್ಮ ಗಮನ ಪುರ ಆ ಕಡೆಗೆ ಪೋಪುಂಡದಾನು ಉಳತಿರ್ಲಿನ ಮರತ್ತೊಂದುಲ್ಲನದಾನು ಒಂದು ಅನಿಸುನು ಉಂಡು ಉಳೈಡೊಂಜಿ ಕತೆ ಉಂಡು ಉಳೈಡೊಂಜಿ ವ್ಯತೆ ಉಂಡು ಉಳೈಡೊಂಜಿ ನಿಲೆಬಿಲೆಕ್ಕುಲು ಉಂಡು ಅವು ನಮ್ಮ ಕರ್ತವ್ಯ ಇತ್ಯದ ಲಕ್ಷಣಲಂತೂಲೆ ಕಾಲ ಒಂತೆ ಸಮಾಧಾನಕ್ಕೆ ಬರೋದುಂಟು ಇಂದು ನಮ್ಮ ಒತ್ತನೊಡಾಯಿನ ಸಂಗತಿ ಇಂಕ ಆ ಬಗ್ಗೆ ಮಲ್ಲ ಸಂತೋಷಲು ಉಂಟು ಸೋಮೇಶ್ವರಡು ಮಲ್ಲ ಕೋಟಿ ನಾಮ ಜಪ ಯಜ್ಞಾಂಡು ಎಲ್ಲೊಂಜಿ ಶತ ಚಂಡಿಕೆಯಾಗದ ಬೇಲೆ ಒಂದುಂಡು ಈ ಚಂಡಿಕೆಯಾಗದು ಪಡು ಒಂಜಿ ಯಾಗ 10 ಜನನು ಸೇರಾದ ಮೂಲ ಮಲ್ಪುವಾರು ಒಂಜಿ ನೇಮಗು ಕರಿವರ್ಷಡ್ದಲ ಜಾಸ್ತಿ ಜನ ಬರೋಂದುಲ್ಲೇ ಇருந்து ಪಂಡ ಇಂದು ಶುಭ ಸಂಕೇತ ಮೆಚ್ಚೋನು ಖಾಲಿ ನಮ್ಮ ಪಿದೈದತ್ತ ಅಂದೆ ಉಲೈಡ್ ನಮ್ಮ ಗಟ್ಟಿಯ ಒಂದು ಪನ್ಪುನೈಕ ಸಂಕೇತ ಒಂಜಿ ಜಪಕ್ಕೆ ಕುಲ್ಲೇರೆ ಕಣ್ಣು ಮುಚ್ಚುದು ಒಂಜಾತು ಪೊರ್ತು ಕುಲ್ಲೇರ ಸಾಧ್ಯ ಅವಡು ದೇವಸ್ಥಾನ ನಿಖಲು ಗಮನ ಕೊರ್ಲೆ ದಿಂಜ ಜನ ಸಾಂಪ್ರದಾಯಿಕ ಉಡುಪುನು ಬಾಕಿ ದಕ್ಕಲು ಪನ ಅಂದೆ ಅಕಲಾದೆ ಪಾಡುದು ಬರೋಂದುಲ್ಲೇರು ಈ ಕಾಂಡೆಗ ಬೂರಪ್ಪನಗ ದೇವಸ್ಥಾನದ ಮುಂಡು ತುತ್ತು ಬರ್ಪುನಕಲ ಸಂಖ್ಯೆ ಜಾಸ್ತಿ ಆಗ್ತದೆ ಎಡ್ಡೆ ಲಕ್ಷಣ ಅವು ಈ ಸಂಸ್ಕಾರ ಪನ್ಪುನ ನೆತ್ತೆರದು ಲೈಸೇರು ಇಜಿನ ಅಮ್ಮೆರ ತೂಪೇರೋ ಅಪ್ಪೆ ತೂಪೇರೋ ಪಂಡದ ಕಂಡದ ಅಂಡಲ ಆ ಬೇಲೆ ಮಲ್ಪು ಯಾಪಾಯನ ನೆತ್ತೆರದು ಲೈಗಿ ಸೇರುಂಡು ಅವ ವಾ ಜಾಗೆಡ್ಲ ರಾಜಿ ಮಲ್ಪುಜ ಸಂಸ್ಕಾರಡು ಅಂಚಿನ ಸ್ವಯಂ ಜಾಗೃತಿ ಆಂಡ ಮಾತ್ರ ಸಾಧ್ಯ ಪುನಿ ಅಂಚಿನ ಪ್ರೀತಿ ನಿರಂತರವಾದ ಈ ಜಾಗದ ಮಿತ್ತು ನಮಕ್ ಬೋರ್ಡು ಗೊತ್ತಿದೆ ಎಲ್ಲೇ ಮೂರು ಬಿನ್ನೇರ್ಪುರ ಬರ್ಪುನ ಕ್ರಮ ಒಪ್ಪು ಈ ಕಂಡದ ಜಾತ್ರೆಗೆ ಎಂಚೊಪ್ಪುಣದ ಪಂಡ ಬಿನ್ನೇರ್ನೇ ಮಲ್ಲಗೌಚಿ ಈ ಸಲ ಒಂಜಿ ವೇಳೆ ಎಲ್ಲ ಅಂಚಿನ ಕ್ರಮ ಇತ್ತನ ಮೂಡು ಈಗಲೂ ಬಿನ್ನೇರಿಗೆ ಒಂಜಿ ಫೋನ್ ಮಲ್ತು ಪನ್ಲೆ ಇದೇ ಬನ್ನಗಡೆ ಸಾಂತೊಳಿಗಡೆಯಿಂದ ಒಂದು ನೇ ಮಾಡೆಗೆ ಪೋದು ಬೂಳ್ಯ ಪತ್ತೊಂದೇ ಬಲೆ ಅವೇ ದಯ ಗೊತ್ತುಂಡೆ ಯಾನ್ ಹೆಣ್ಣುನ ಪ್ರಕಾರ ಕಂಡದ ನೇಮಗ್ ಬರ್ಪುನ 60% ಜನಕ್ಕಲು ಕಂಡದ ಜಾತ್ರೆಗೆ ಪೋಪುನಿಚ್ಚಿ ಕಡೆಸುಲಿಯೇ ಡೈರೆಕ್ಟ್ ಇಲ್ಲಾಗ ಅವ್ರು ಗಮ್ಮತ್ತಾದ ಸೀದಾ ಇಲ್ಲಡೆ ರಾತ್ರಿ ರಶ್ಗೆತ ಬೂಳ್ಳೆಗೆ ಕ್ಯೂನ್ ತೊಡಗಿ ನನ್ನ ಕೆಲವರು ಬುದ್ಧಿವಂತರುಲ್ಲೇರು ಮಧ್ಯಾಹ್ನ ಬಂದಾಗ ರಶ್ ಅಂದು ಬನ್ಪುನಿ ರಾತ್ರಿ ಆಯ್ಬೊಕ್ಕ ನಮ್ಮ ಕೋರಿಪುರ ತಿಂದತೆ ನನ್ನ ದಾಯೆ ಇಲ್ಲಡೆ ಬಿನ್ನೇರು ಬರ್ಪುನಿ ಮುಳ್ತ ಜಾತ್ರೆಗೆ ಇಂದು ಮುಖ್ಯ ಯಾನೆ ಕಡೆ ಬಂಡಿನ ಪ್ರಕಾರ ಮುಳ್ತ ಜಾತ್ರೆ ಇತ್ತಿ ನಡೆದವರ ಇಲ್ಲಡೆ ಬಿನ್ನೇರು ಇಲ್ಲಡೆ ಬಿನ್ನೇರು ಬರ್ಪೇರನ್ ಬಂಡು ಊರು ಮಾತೆಲ್ಲ ಬಿನ್ನೇರು ಬರ್ಪೇರ ಜಾತ್ರೆ ಮಲ್ಪುಗ ಅಂದ್ ಮಲ್ಪುನ ಮತ್ತ ಐಕೋಸ್ಕರ ಇಡೀ ಮದ್ಮೆದ ಖರ್ಚು ಪೂರ ದೊಂಪೆಗೆ ಬೋತುನಿಗೆ ಅಂಚಾಯರ ಬಲ್ಲಿ ನಮ್ಮ ಇಲ್ಲಾಗ ಪ್ರತಿಯೊರಿಯ ಬನ್ನಗಲ ಒಂಜಿ ಲೆಪ್ಪು ಕೊರ್ ಕೈಸಲ ನೇಮದಡೆ ಪೋದು ಬೂಳ್ಯದೆ ತೊಂದೇ ಬಲೆ ಇದು ಪೂರ ಪಾತ್ರದ ಆಶಯದೊಟ್ಟಿಗೆ ಈ ಸಾಂತೋಳಿಗೆದ ಪುಣ್ಯದ ಮಣ್ಣುಡು ಏನನ್ನು ಲೆತ್ತದು ಒಂಜಿ ರಡ್ಡು ಪಾತ್ರನ ನಿಕ್ಕನೊಟ್ಟಿಗೆ ಪಟ್ಟವನ್ಯರೇ ಅವಕಾಶ ಮಂತು ಕುರಿಯರು ಈ ಮೋಕೆ ಏಪಗಲು ಒಪ್ಪಾಡು ಎಲ್ಲದ ಉತ್ಸವನು ಅರ್ಥಪೂರ್ಣವಾದ ತೂಲೆ ಜನಕಲ್ಡ ಜಾಗೃತಿ ಸದಾ ಒಪ್ಪಡು ಅವಕಾಶ ಮಲ್ತುಕೊರ್ನ ಮಾತ ಅವ್ಯಕ್ತವಾದಿ ಎಂಕ್ ಬೇತೆ ಬೇತೆ ಸಾಮಾಜಿಕ ಜಾಲತಾಣದ ಬೆಂಬಲ ಕೊರ್ತಿನಕರು ಉಲ್ಲೇರು ಎನ್ನ ಬಗ್ಗೆ ಭಾರಿ ಸವಿಸ್ತಾರವಾದ ಬರೆದು ಅಕ್ಲೆಗೆಲ್ಲ ಈ ಸಂದರ್ಭಡೆ ಅನ್ನು ಕೃತಜ್ಞತೆ ಪನ್ಪು ಇಂದು ಎನ್ನ ಮಣ್ಣು ಈ ಪೊರ್ತುಡಿ ಅನ್ನು ಕೃತಜ್ಞತೆ ಪನೋಡು ದೈವಲು ಏಪಲ ಬೆರಿಸಾದು ಪಡು ಉತ್ಸವ ಕಣ್ಣುಡು ತಿಕ್ಕಿನ ಸತ್ಯ ಆದು ಪಡು ನಮ್ಮ ಮಕ್ಕಳಿಗೆ ಸದಾ ಜಾಗೃತಿದ ಚಿಂತನೆಲು ಪಡು ದೈವಾರಾಧನೆದ ಉಳ ತೀರ್ಲು ನಿರಂತರವಾದ ಬದುಕಿಗೆ ಅಪ್ಯಾಯಮಾನ ಆಬಡು ಎಂದು ಪನ್ಪುನ ಪಾತ್ರದೊಟ್ಟಿಗೆ ಈ ವೇದಿಕೆಡು ಒಂತೆ ನಿಕ್ಲೆಗೆ ಆಲೋಚನೆ ಮಲ್ಪುನ ಅವಕಾಶ ಮಲ್ತು ಕೊರಿಯರೆ ಅನು ಮಲ್ತು ಕೊರ್ನ ಸಂಘಟಕರಿಗೆ ದುರ್ಗಾ ಸೇವಾ ಸಮಿತಿಗಳ ಬೊಕ ಕೇನ್ನ ನಿಕ್ಲಿಗಳ ಇರ್ಕೈ ಜೋಡಾಬೆ ನಮಸ್ಕಾರ ಪದವಿ ಪೂರ್ವ ಕಾಲೇಜ್ ದಕ್ಕಲ ಈ ಒಂಜಿ ಎನ್ಪೊಡ್ದು ಹೆಚ್ಚಿನ ಅಂಕದೆತ್ತೊನ್ನ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿನಿಸದ ಕಿನ್ಯ ಗ್ರಾಮ ನರಿಂಗಣ ಗ್ರಾಮದ ನೆತ್ತಿಲದ ಈ ಒಂಜಿ ಪ್ರತಿಭೆಗೆ ಪ್ರತಿಭಾ ಪುರಸ್ಕಾರ ಈ ಒಂಜಿ ವೇದಿಕೆ ನಡಪೆರಂಡು ಆ ಜೋಕುಲು ಬತ್ತದು ಆ ಒಂಜಿ ಪ್ರತಿಭಾ ಪುರಸ್ಕಾರನು
ಸುರುಕಾದ ರತಿಕಾ ಸಾಂತ್ಯ ಪೆರುಮಂದೂರು ಶ್ರೀಮತಿ ಪುಷ್ಪ ಬೊಕ ಆನಂದ ಭಂಡಾರಿಯವರ 2023-24 ಸಾಲಿಡ್ ದ್ವಿತೀಯ ಪದವಿ ಪೂರ್ವ ಕಾಲೇಜಿಡ್ 91.50% ಆ ಒಂಜಿ ಮಾರ್ಕನ್ನು ದಿದ್ದಿರು ಆರು ದಯಮಂತದೆ ವೇದಿಕೆ ಬರಡು ಪಂಡು ಕೇರಂದುಲ್ಲೆ ಆರೇನೆ ಶಾಲದ ಮೂಲಕ ಗೌರವಿಸಿಡು ಪಂಡು ಕೇರಂದುಲ್ಲೆ ಅಂಜನೆ ಕಿರು ಕಾಣಿಕೆಯನ್ನ ಕೊರ್ದು ಗೌರವಿಸಿಡು ಪಂಡದ ಕೇನೊಂದುಲ್ಲೆ ಕುಮಾರಿ ಋತಿಕಾ ಅಂಜನೆ ಪಿರುಂಜಿ ಶ್ರದ್ಧಾ ನೆತ್ತಿಲ ಬಾಳಿಕೆ ಶ್ರೀಮತಿ ಶಾಂತಲತಾ ನಿತ್ಯಾನಂದ ಶೆಟ್ಟಿ ಬೇರ್ನ ಸುಪುತ್ರಿ ಶ್ರದ್ಧಾ ಬೇರೆ ವಿಜ್ಞಾನ ರಸಪ್ರಶ್ನೆ ವಿಭಾಗಡು ತಾಲೂಕು ಮಟ್ಟಡು ಪ್ರಥಮ ಸ್ಥಾನ ಪಡೆಯೊಂದಿರು ಶ್ರದ್ಧಾ ದಯಮಂತದೆ ವೇದಿಕೆ ಬರಡು ಅರೆಗೆ ಅರುಣ್ ಉಳ್ಳಾಲೆ ಕಿಂಚಿತ್ತಿನ ಒಂಜಿ ಆ ಸ್ಮರಣಿಕೆ ಬೊಕ್ಕ ಗೌರವವನ್ನು ಕೊರಡು ಬಣ್ಣದ ಕೇಳುವುದಿಂದಲೇ ಶ್ರೀಯುತ ಅರುಣ್ ಉಳ್ಳಾಲ್ ಡಾಕ್ಟರ್ ಅರುಣ್ ಉಳ್ಳಾಲ್ ಈತೆ ತುಷಾರ್ ಶೆಟ್ಟಿ ನೆತ್ತಿಲ ಕೆಳಗಿನ ಮನೆ ಶ್ರೀಮತಿ ಅಮಿತಾ ಬೊಕ್ಕ ಸತೀಶ್ ಶೆಟ್ಟರ್ನ ದಂಪತಿನ ಸುಪುತ್ರಿ ಬೇರೆ ದ್ವಿತೀಯ PUC 85% ಮಾರ್ಕ್ ದೆತ್ತಿದಿರಿ ದಯಮಂತ ತುಷಾರ್ ಶೆಟ್ಟಿ ದಯಮಂತದ ವೇದಿಕೆ ಬರಡು ಅರೆಗೆ ಕೃಷ್ಣ ಶೆಟ್ಟಿ ಬೇರೆ ಗೌರವದ ಶಾಲು ಬೊಕ್ಕ ನೆನಪಿನ ಕಾಣಿಕೆ ಕೊರೆದು ಗೌರವಿಸಲು ಪಂಡದಕ್ಕೆ ಏನೊಂದು ದಿಗಂತ್ ಸಾಂತ್ಯ ಶ್ರೀಮತಿ ಪುಷ್ಪ ಬೊಕ್ಕ ಮೋನಪ್ಪ ಪೂಜಾರ್ನ ದಂಪತಿನ ಸುಪುತ್ರಿ ಬೇರೆ ತಾಲೂಕು ಮಟ್ಟಡು ಖೋಖೋ ಸ್ಪರ್ಧೆಡೆ ಒಂಜಿ ದ್ವಿತೀಯ ಸ್ಥಾನವನ್ನು ಪಡೆದಿರು ದಯಮಂತದ ದಿಗಂತ್ ವೇದಿಕೆ ಬರಡು ಆರೆಗೆ ಡಾಕ್ಟರ್ ಮೋಹನ್ದಾಸ್ ರೈ ಸಾಂತ್ಯ ಗೊತ್ತು ಬೇರೆ ಸ್ಮರಣಿಕೆ ಬೊಕ್ಕ ಗೌರವಡು ಶಾಲು ಪಾಡ್ದು ಗೌರವಿಸಿರು ಪನ್ನದಿ ಅನ್ಕೇನೊಂದುಲೆ ಶ್ರೀತ ದಿಗಂತ್ ಬೇರೆಗೆ ಸಾಂತ್ಯ ಗೊತ್ತು ಮೋಹನ್ದಾಸ್ ರೈ ಡಾಕ್ಟರ್ ಮೋಹನ್ದಾಸ್ ರೈ ವೀಕ್ಷಾ ಎಸ್ ಮಾರ್ಲ ಸಾಂತ್ಯ ಗಡದಗುತ್ತು ಶ್ರೀಮತಿ ಕವಿತಾ ಬೊಕ್ಕ ಶೇಖರ ಮಾರ್ಲ ದಂಪತಿನ ಸುಪುತ್ರಿ ಬೇರೆ ದ್ವಿತೀಯ PUC 86% ಒಂಜಿ ಮಾರ್ಕ್ ದಿತ್ತದಿರು ಆರು ದಯಮಂತದ ವೇದಿಕೆ ಬರಡು ವೀಕ್ಷಾ ಎಸ್ ಶೆಟ್ಟಿ ಶಿವತೆರೆಗೆ ರಘು ಬುಚ್ಚಿಲ್ ಬೇರೆ ಶಾಲು ಬೊಕ್ಕ ಸ್ಮರಣಿಕೆ ಕೊಡ್ದು ಗೌರವಿಸಲು ಪನ್ನದಕ್ಕೆ ಏನೊಂದುಲ್ಲೆ ಮಿತ್ತಡ ಶ್ರೀಮತಿ ಹರಿಣಾಕ್ಷಿ ಬೊಕ್ಕ ಸತೀಶ್ ಪೂಜಾರ್ನ ದಂಪತಿನ ಸುಪತ್ರಿ ದ್ವಿತೀಯ PUC 95.16% ಮಾರ್ಕ್ ದಿತ್ತೊಂದೇರು ಆರೆಗೆ ದಯಮಂತದ ದೀಕ್ಷಾ ವೇದಿಕೆ ಬರಡು ಆರೆಗೆ ಶ್ರೀಯುತ ಐತಪ್ಪ ಶೆಟ್ಟಿ ದೇವಿಂದ ಪಡ್ಪು ಬೇರೆ ಶಾಲು ಬೊಕ್ಕ ಸ್ಮರಣಿಕೆ ಕೊರೆದು ಗೌರವಿಸಲು ಪನ್ನದಕ್ಕೆ ಏನೊಂದು ಪ್ರಣವ್ ಸಾಂತ್ಯ ಶ್ರೀಮತಿ ಶೋಭಾ ಬೊಕ್ಕ ಪುರಂದರ ಪೂಜಾರ್ನ ಸುಪುತ್ರಿ ಬೇರೆ ದ್ವಿತೀಯ PUC 87.33% ಒಂಜಿ ಮಾರ್ಕ್ ನಿಂತಿರು ದಯಮಂತದ ಪ್ರಣಾಮ್ ವೇದಿಕೆಗೆ ಬರಡು ಆರೆಗೆ ಇಂಗಲ್ನ ಇನ್ನಿತ ಬಿನೇರಾಯನ ಶ್ರೀಯುತ ರಮೇಶ್ ಕುಲಾಲ್ ಪನೋಲಿ ಬೈಲು ಬೇರೆ ಸ್ಮರಣಿಕೆ ಬೊಕ್ಕ ಗೌರವ ಶಾಲನ್ನು ಕೊರೆದು ಗೌರವಿಸಿದ ಪನ್ನದಕ್ಕೇನು ನಿರೀಕ್ಷಾ ಕಿನ್ಯಾ ವಿದ್ಯಾನಗರ ಶ್ರೀಮತಿ ನಳಿನಿ ಬೊಕ್ಕ ಸುಜಿತ್ ಶೆಟ್ಟಿ ಮಿಕಲ್ನ ಸುಪುತ್ರಿ ದ್ವಿತೀಯ PUC 93% ಒಂಜಿ ಅಂಕವನ್ನು ತಂದಿರು ದಯಮಂತದೆ ನಿರೀಕ್ಷಾ ವೇದಿಕೆ ಬರಡು ಶ್ರೀಯುತ ನಿರೀಕ್ಷಾಗ ಶ್ರೀಯುತ ಉದಯ್ ಕುಮಾರ್ ಶೆಟ್ಟಿ ಸಾಂತ್ಯ ಗೊತ್ತು ಬೇರೆ ಸ್ಮರಣಿಕೆ ಬೊಕ್ಕ ಶಾಲದ ಮೂಲಕ ಅವರಿಗೆ ಗೌರವಿಸಿರು ಪನ್ನದಕ್ಕೆ ಸಾಂತ್ಯ ಶ್ರೀಮತಿ ಪುಷ್ಪ ಬೊಕ್ಕ ಮಾನಪ್ಪ ಪೂಜಾರಿನ ಸುಪುತ್ರಿ ಬೇರೆ ತಾಲೂಕು ಮಟ್ಟಡು ಕಬಡ್ಡಿ ಪಂದ್ಯಾಟಡು ದ್ವಿತೀಯ ಸ್ಥಾನ ಪಡೆಯೊಂದೇರು ಆರೆಗೆ ಇಂಗಲ್ನ ಇನ್ನಿತ ಬಿನ್ನೇರಾಯನ ಶ್ರೀಮತಿ ನಯನ ಪಾರ್ಥಸಾರಥಿ ಕನಕಮುಗೇರು ಬೇರೆ ಶಾಲು ಬೊಕ್ಕ ಸ್ಮರಣಿಕೆ ಕೊಡ್ದು ಗೌರವಿಸಿರು ಪನ್ನಕ್ಕೆ ಏನೊಂದುಲ್ಲೆ
ರಕ್ಷಣ್ ಶೆಟ್ಟಿ ನಿತ್ತಿಲ ಬಾಳಿಕೆ ಶ್ರೀಮತಿ ಶಾಂತಲತಾ ಪಕ ನಿತ್ಯಾನಂದ ಶೆಟ್ಟಿ ದಂಪತಿಗಳ ಸುಪುತ್ರಿ ಬೇರೆ ದ್ವಿತೀಯ PUC 89.50% ಮಾರ್ಕ್ ತಂದಿರು ರಕ್ಷಣ್ ಶೆಟ್ಟಿ ದಯಮಂತ ವೇದಿಕೆ ಬರಡು ಅರೆಗೆ ಶ್ರೀಮತಿ ಆಶಾ ಪದ್ಮನಾಭ ಶೆಟ್ಟಿ ಮೇರೆ ಶಾಲು ಬೊಕ್ಕ ಸ್ಮರಣಿಕೆ ಕೊಡ್ತು ಗೌರವಿಸಿರು ಪನ್ನದಕ್ಕೇನೊಂದು ಪಿ ಶೆಟ್ಟಿ ಕಿನ್ಯ ತಟ್ಟಾಜೆ ಶ್ರೀಮತಿ ಚಿತ್ರಾ ಬೊಕ್ಕ ಪುರಂದರ ಶೆಟ್ಟಿನ ದಂಪತಿಗಳ ಸುಪುತ್ರಿ ಮಿಕ್ಕಲು SSLC 94% ಮಾರ್ಕ್ ತಂದಿರು ಶ್ರೀ ಪ್ರೇಕ್ಷಾ ಪಿ ಶೆಟ್ಟಿ ಮೇರೆಗೆ ಎಂಗಲ ಸಮಿತಿದ ಅಧ್ಯಕ್ಷರಾಯನ ಶ್ರೀಯುತ ಪುರಂದರ ಪೂಜಾರಿ ಸಾಂಧ್ಯ ಮೇರೆ ಸ್ಮರಣಿಕೆ ಬೊಕ್ಕ ಶಾಲದ ಮೂಲಕ ಗೌರವಿಸಿರು ಪಂಡಿಕೆ ಈ ಒಂಜಿ ಪ್ರತಿಭಾ ಪುರಸ್ಕಾರ ಸ್ವೀಕಾರ ಮಂತನಂಚಿನ ಮಾತ ಜೋಕ್ಲಿಗೆ ಬೊಕ್ಕ ಕೊರ್ನಂಚಿನ ಮಾತೆರಿಗಳ ಅತಿಥಿ ಅಭ್ಯಾಗತರಿಗೆ ಸೋಲೈತಿದ ಸೋಲ್ಮಿನ ಸಂದಾಯಿತ ಮಂತೊಂದುಲ್ಲ ಇತ್ತೆ ವಿಶೇಷವಾಯಿನಂಚಿನ ಕಾರ್ಯಕ್ರಮ ಸನ್ಮಾನ ಕಾರ್ಯಕ್ರಮ ಡಾಕ್ಟರ್ ಶಕೀಲಾ MA MEd PhD ಅಸಿಸ್ಟೆಂಟ್ ಪ್ರೊಫೆಸರ್ ಶ್ರೀನಿವಾಸ್ ಯೂನಿವರ್ಸಿಟಿ ಕಾಲೇಜ್ ಮಂಗಳೂರು ಈ ಒಂಜಿ ಶ್ರೀಮತಿ ಡಾಕ್ಟರ್ ಶಕೀಲಾ ಬೇರೆ ಸಾಂತ್ಯ ಹೊಸಮನೆ ದಿವಂಗತ ರಾಮಣ್ಣ ಶೆಟ್ಟಿ ಬೊಕ್ಕ ಕಲ್ಯಾಣಿ ಮೇರ್ನ ಪುಲ್ಯಾದುಲ್ಲೆರಿ ಕೆದಿ ಕಂಡೆ ಗುತ್ತು ದಿವಂಗತ ಸೀತಾರಾಮ್ ಶೆಟ್ಟಿ ಬೊಕ್ಕ ಜಾನಕಿ ಶೆಟ್ಟಿನ ಸುಪುತ್ರಿಯಾದ ಸಾಂತ್ಯ ಹೊಸಮನೆತ ಈ ಒಂಜಿ ಇಲ್ಲಿಡ್ದು ಅರೇನಿ ಕುಡ್ಲಗೆ ಮದುವೆ ಮಂತು ಕೊಡ್ತೀರಿ ಶ್ರೀಯುತ ಸತೀಶ್ ಶೆಟ್ಟಿ ಸಾಂತ್ಯ ಹೊಸಮನೆ ಮೇರ್ನ ತಂಗಡಿ ಆಯ್ನಂಜಿನ ಶ್ರೀಮತಿ ಡಾಕ್ಟರ್ ಶಕೀಲಾ ಕೆ MA B.Ed PhD ಅಸಿಸ್ಟೆಂಟ್ ಪ್ರೊಫೆಸರ್ ಶ್ರೀನಿವಾಸ್ ಕಾಲೇಜಿ ಮಂಗಳೂರು ಈ ಒಂಜಿ ಅಭಿನಂದನಾ ಪತ್ರನು ಇತ್ತೆ ಓದಿರುಳ್ಳಿರು ಶ್ರೀಯುತ ಚರಣ್ ರಾಜ್ ಕುಲಾಲ್ ಸಾಂತ್ಯ ಮೇರೆ ಅವ್ರನ್ನ ಅಭಿನಂದನಾ ಪತ್ರನ ವಾಚನ ಮನ್ಪೊಡು ಬಣ್ಣದಕ್ಕೆ ಸಮಿತಿ ರಿಜಿಸ್ಟರ್ ಸಾಂತ್ಯ ಕಿನ್ಯ ತೃತೀಯ ವಾರ್ಷಿಕೋತ್ಸವದ ಈ ಶುಭ ಸಂದರ್ಭದಲ್ಲಿ ಡಾಕ್ಟರೇಟ್ ಪದವಿ ಪಡೆದ ಶಕೀಲಾ ಕೆ ಅವರಿಗೆ ಗೌರವಪೂರ್ವಕವಾಗಿ ಅರ್ಪಿಸುವ ಸನ್ಮಾನ ಪತ್ರ. ಸನ್ಮಾನ್ಯರೇ, ತಮ್ಮ ಬದುಕನ್ನು ಸಾತ್ವಿಕ ಬದುಕಾಗಿಸುವ ನೆಲೆಯಲ್ಲಿ ಶ್ರಮಿಸಿದವರು ನೀವು. ಅವಕಾಶಗಳನ್ನು ಸೃಷ್ಟಿಸಿಕೊಂಡು ಹಂತ ಹಂತವಾಗಿ ಮೇಲೇರಿ ಇಂದು ಚೈತನ್ಯದ ಚಿಲುಮೆಯಾಗಿದ್ದೀರಿ. ಕೆದಿಗಂಡೆ ಗೊತ್ತು ದಿವಂಗತ ಸೀತಾರಾಮ ಶೆಟ್ಟಿ ಮತ್ತು ಜಾನಕಿ ಶೆಟ್ಟಿಯವರ ಸುಪುತ್ರಿಯಾಗಿ ಫೆಬ್ರವರಿ 28, 1982ರಲ್ಲಿ ಜನಿಸಿದ್ದೀರಿ. ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ದಕ್ಷಿಣ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ, ಕೋಡಿಂಬಾಡಿಯಲ್ಲಿ ಪ್ರೌಢಶಾಲಾ ಶಿಕ್ಷಣವನ್ನು ಆನಂದಾಶ್ರಮ ಪ್ರೌಢಶಾಲೆ ಸೋಮೇಶ್ವರದಲ್ಲಿ ಮತ್ತು ಪದವಿ ಶಿಕ್ಷಣವನ್ನು ಬೆಸೆಂಟ್ ಮಹಿಳಾ ಕಾಲೇಜು ಮಂಗಳೂರಿನಲ್ಲಿ ಪೂರ್ಣಗೊಳಿಸುತ್ತೀರಿ. ಸಾಧನೆಗೆ ಮನಸ್ಸು ಛಲವೊಂದಿದ್ದರೆ ಸಾಕು ಎಂಬಂತೆ ಇತಿಹಾಸ ವಿಷಯದಲ್ಲಿ MA ಪದವಿಯನ್ನು ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ, B.Ed ಪದವಿಯನ್ನು ME ಶೆಟ್ಟಿ ಕಾಲೇಜು ಮಂಗಳೂರಿನಲ್ಲಿ, M.Ed ಪದವಿಯನ್ನು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಪಡೆದಿರುತ್ತೀರಿ. ಅಲ್ಲದೆ ಕರ್ನಾಟಕ ಸರ್ಕಾರ ಶಿಕ್ಷಣ ಇಲಾಖೆಯಿಂದ ನಡೆಸುವ ಕರ್ನಾಟಕ ರಾಜ್ಯ ಶಿಕ್ಷಕರ ಅರ್ಹತಾ ಪರೀಕ್ಷೆಯನ್ನು 2019ರಲ್ಲಿಯೂ ಕರ್ನಾಟಕ ರಾಜ್ಯ ಉಪನ್ಯಾಸಕರ ಅರ್ಹತಾ ಪರೀಕ್ಷೆಯನ್ನು 2021 ಪೂರ್ಣಗೊಳಿಸಿರುವುದು ನಿಮ್ಮ ಸಾಧನೆಗೆ ಕೈಗನ್ನಡಿ. ಸಾಧನೆಯ ಹಾದಿಯಲ್ಲಿ ಸಾಗುತ್ತಾ ಪತಿ ಕಾವೂರು ವ್ಯವಸಾಯ ಬ್ಯಾಂಕ್ನ ಲೆಕ್ಕಪತ್ರ ನಿರ್ವಾಹಕರಾದ ಅನಿಲ್ ಶೆಟ್ಟಿ ಹಾಗೂ ಪುತ್ರಿ ಆದ್ಯ ಶೆಟ್ಟಿ ಇವರೊಂದಿಗೆ ನೆಮ್ಮದಿಯ ಜೀವನ ಸಾಗಿಸುತ್ತಿದ್ದೀರಿ. ಇಷ್ಟೇ ಅಲ್ಲದೆ ನಿಮ್ಮ ಸಾಧನೆಗೆ ಮತ್ತೊಂದು ಕಿರೀಟವಾಗಿ ಶ್ರೀನಿವಾಸ ವಿಶ್ವವಿದ್ಯಾನಿಲಯದಲ್ಲಿ PhD ಪದವಿಯನ್ನು ಎಫೆಕ್ಟಿವ್ನೆಸ್ ಆಫ್ ಕೊಲಾಬರೇಟಿವ್ ಅಪ್ರೋಚ್ ಆಫ್ ಟೀಚಿಂಗ್ ಸೋಷಿಯಲ್ ಸೈನ್ಸ್ ಆನ್ ಲೈಫ್ ಸ್ಕಿಲ್ ಆ್ಯಂಡ್ ಸೋಷಿಯಲ್ ಕಾಂಪಿಟೆನ್ಸಿ ಅಮಾಂಗ್ ಸೆಕೆಂಡರಿ ಸ್ಟೂಡೆಂಟ್ ಆಫ್ ದಕ್ಷಿಣ ಕನ್ನಡ ಡಿಸ್ಟ್ರಿಕ್ಟ್ ಎಂಬ ಮಹಾಪ್ರಬಂಧಕ್ಕೆ ಪಡೆದಿರುವ ಅತ್ಯಂತ ಹೆಮ್ಮೆಯ ಸಂಗತಿ. ಇಷ್ಟೇ ಸಾಧನೆಗಳ ಜೊತೆಗೆ ಪುಸ್ತಕ ಓದುವುದು, ತೋಟಗಾರಿಕೆ ಮತ್ತು ಹೊಸ ರುಚಿ ಮುಂತಾದ ಹವ್ಯಾಸಗಳನ್ನು ಬೆಳೆಸಿಕೊಂಡಿರುವ ನೀವು ಪ್ರಸ್ತುತ ಶ್ರೀನಿವಾಸ ವಿಶ್ವವಿದ್ಯಾಲಯದಲ್ಲಿ
ಉಪನ್ಯಾಸಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೀರಿ. ನಿಮ್ಮ ಗುರುತಿಸಿ ಗೌರವಿಸಲು ಅತ್ಯಂತ ಸಂತೋಷ ಪಡುತ್ತಾ ನಿಮ್ಮ ಸಾಧನೆಗೆ ಹಾದಿಯ ನಿರಂತರವಾಗಿರಲಿ. ಶ್ರೇಷ್ಠ ವ್ಯಕ್ತಿತ್ವದ ಬದುಕು ನಿಮ್ಮದಾಗಿರಲಿ. ಶ್ರೀ ದೇವರ ಆಶೀರ್ವಾದ ಸದಾ ನಿಮ್ಮ ಮತ್ತು ನಿಮ್ಮ ಕುಟುಂಬದವರ ಮೇಲಿರಲಿ ಎಂಬ ಸದಾ ಆಶಯದೊಂದಿಗೆ ಶ್ರೀ ದುರ್ಗಾ ಸೇವಾ ಸಮಿತಿ ರಿಜಿಸ್ಟರ್ ಸಾಂತ್ಯ ಕಿನ್ಯ ಇದರ ತೃತೀಯ ವಾರ್ಷಿಕೋತ್ಸವ ಸುಸಂದರ್ಭದಲ್ಲಿ ನಿಮ್ಮ ಈ ಸನ್ಮಾನ ಪತ್ರವನ್ನು ಅರ್ಪಿಸುತ್ತಿದ್ದೇವೆ. ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಶ್ರೀ ದುರ್ಗಾ ಸೇವಾ ಸಮಿತಿ ರಿಜಿಸ್ಟರ್ ಸಾಂತ್ಯ ಕಿನ್ಯ. ಡಾಕ್ಟರ್ ಶಕೀಲಾ ಮೇರೆಗೆ ಎಂಗೆಲ್ಲ ಈ ಕಾರ್ಯಕ್ರಮದ ಗುರುಕರ್ಮೆ ವಹಿಸಿನಂಜಿನ ಶ್ರೀಯುತ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಬೊಕ್ಕ ವೇದಿಕೆ ಪುನಂಜಿನ ಮಾದ ಗಣ್ಯರ್ಲ ಅರೆನೆ ಸನ್ಮಾನ ಅಭಿನಂದನೆ ಮಂದದ ಅರೆಗೆ ಒಂಜಿ ಎಡ್ಡೆ ಗೌರವ ಕೊಡು ಪಂಡದ ಮಾತ ಅತಿಥಿ ಅಭ್ಯಾಗತಡ ವಿನಂತಿ ಮಂದೊಂದುಲ್ಲ ನೆಕ್ ಮಾತೆಲ್ಲ ಕೈ ಜೋಡಿಸಾದು ಶ್ರೀಮತಿ ಶಕೀಲಾ ಬೇರೆನೆ ಗೌರವಪೂರ್ವಕವಾಯಿನಂಚಿನ ಅಭಿನಂದನೆ ಅವಲ ಎಂಕಲ್ನ ಊರ್ದಾರೆ ಐನಂಚಿನ ಆ ಒಂಜಿ ಈತ ಮಾತ ಒಂಜಿ ಗೌರವ ತಿಕ್ಕೊಡ್ದಾಂಡ ಮನುಷ್ಯನ ಸಾಧನೆ ಮುಖ್ಯಗೆ ಮನುಷ್ಯ ಏರ್ಲ ವ್ಯಕ್ತಿ ಮನಿಪಂದೆಗಳನ್ನ ಅವಜಿ ಸಾಧನೆಡು ಆ ಮನುಷ್ಯ ಏತಲ ಮಿತ್ತು ಪೋಯರೆ ಸಾಧ್ಯ ಉಂಡು ಅಂಜನೆ ಡಾಕ್ಟರ್ ಶಕೀಲಾ ಬೇರೆ ತನ್ನ ಸಾಧನೆಡು MA PhD ಒಂಜಿ ಆ ಒಂಜಿ ಪದವಿನ ಪಡಿತಾರೆ. ಈ PhD ಪಡೆಯೋದಂಡ ಅವು ಸಾಮಾನ್ಯ ವ್ಯಕ್ತಿಗೆ ಸಾಧ್ಯ ಇಜ್ಜಿ ಅಂಚಿನ ಸಾಧನೆ ಬೋಡು ಅಂಜನೆ ಎಡ್ಡೆ ಸಾಧನ ಮಂತಿನ ಅಂಚಿನ ಡಾಕ್ಟರ್ ಶಕೀಲಾ ಮೇರೆಗೆ ಇನಿ ಈ ಒಂಜಿ ಶ್ರೀ ದುರ್ಗಾ ಸೇವಾ ಸಮಿತಿ ಸಾಂತ್ಯ ನೆತ್ತ ಮುತಾಲಿಕೆಡು ನಡಪನಂಚಿನಂಚಿನ ಅಭಿನಂದನಾ ಸನ್ಮಾನ ಕಾರ್ಯಕ್ರಮ ಭಂಡಾರ ಬತ್ತಿ ಬೊಕ್ಕ ಆ ಒಂಜಿ ನಮ್ಮ ಈ ಕಾರ್ಯಕ್ರಮವನ್ನು ಮುಂದುವರಿಸೋದಿಲ್ಲ. ಮಾತೆರ್ಲ ಉಂತು ಕುಲುದು ಅಲ್ತೆ ನಿಮಗೆ ಲಕ್ಕದ ಮುಂತಿರಲಿ ಮಾತೆರ್ಲ ದೈವದ ಭಂಡಾರ ಈ ಒಂಜಿ ನೇಮದ ಜಾಗಿಗೆ ಬರಂದುಂಡು 5 ಬೊಕ್ಕ ಸಭಾ ಕಾರ್ಯಕ್ರಮ ಮುಂದುವರಿಸುವ.
ಹರಿ ಓಂ ತಿಕ್ಕೊಂಡುಗೆ ಪನ್ಪುನೇಕ್ ಶ್ರೀ ದುರ್ಗಾ ಸೇವಾ ಸಮಿತಿ ದಕ್ಲು ಮಂತಿನಂಚಿನ ಈ ಒಂಜಿ ಲೇಸೆ ಸಾಕ್ಷಿ ಮನೋರಂಜನೆದೊಟ್ಟಿಗೆ ಈ ಊರುದ ಒಂಜಾತಿ ಯುವ ಪ್ರತಿಭೆಲೆಯನ್ನು ಗುರುತಿಸಾದು ಅಕ್ಲೇನು ಪ್ರೀತಿಡು ಮಾನಾದಿಗೆ ಮಂತದು ನನಾತ್ ಸಾಧನೆ ಮನ್ಪುಲೆ ಪಂಡದು ಪ್ರೋತ್ಸಾಹ ಮನ್ಪು ನಾವು ನಿಖಲು ಮನ್ಪುನ ಒಂಜಾತ ಸಮಾಜಮುಖಿ ಸೇವೆಲೆಗ್ ಒಂಜಿ ಎಲ್ಲಿಯ ಉದಾಹರಣೆ. ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾಯಿನ ಶಿವರಾಮ ಕಾರಂತರ ಒಂಜಿ ಪಾತೆರ ಪಂತೇರು ಮಕ್ಕಳಿಗಾಗಿ ಆಸ್ತಿ ಮಾಡಿಡಬೇಡಿ ಮಕ್ಕಳನ್ನೇ ಆಸ್ತಿಯನ್ನಾಗಿಸಿಂದು ನಮ್ಮ ಜೋಕುಲು ನಮ್ಮ ಆಸ್ತಿ ನಮ್ಮ ಅವೇನು ಎಂಚ ಬೊಳೆಪ ಅವನ ಅವೆತ ಮಿತ್ ಡಿಪೆಂಡ್ ಆದುಕೊಂಡು ನಮ್ಮ ಊರು ಪಂಡ ಒಂಜಿ ಎಲ್ಲಿಯ ದ್ವೀಪದಂಚ ಆ ದ್ವೀಪದಂಚಿನ ಈ ಊರುಡು ಈ ದುರ್ಗಾ ಸೇವಾ ಸಮಿತಿ ಪನ್ಪುನ ಒಂಜಿ ಸಮಿತಿನ ಕಟ್ಟೊಂದು ಒಂಜಾತ ಸಮಾಜಮುಖಿ ಕೆಲಸ ಮಂತದು ನಿಖಲ ಜೀವನದ ಸಾರ್ಥಕತೆಯನ್ನು ಅವೆತ್ತು ತೂವೊಂದು ಬರ್ಪಿನ ಈ ಸಮಿತಿದ ಮಾತ ಪದಾಧಿಕಾರಿಲೆಗ್ಲ ಅಂಚನೆ ಸದಸ್ಯರೆಗ್ಲ ಎನ್ನ ಮಲ್ಲ ಪ್ರಣಾಮಲು ಹಿರಿಯಾಕಲ್ನ ಮಾರ್ಗದರ್ಶನರ್ದು ಕಿರಿಯಾಕಲ್ನ ಉತ್ಸಾಹ ಆಸಕ್ತಿಡು ಈ ಸಮಿತಿದ ನನಾತ್ ಇಂಚಿತ್ತಿನ ಎಡ್ಡೆಪುದ ಕಾರ್ಯೋಲು ಆವಡು ಬಂಡದು ದೇವೇರೆಡ ಈ ಮೂಲಕ ಯಾನ ನಟ್ಟೋನ್ವೆ. ಪ್ರಸ್ತುತ ಉಪನ್ಯಾಸಕ್ಕೆ ಆದ ಕೆಲಸ ಮಂತೊಂದುಲ್ಲೆ ಅವಕ್ಕೆ ಈ PhD ಡಿಗ್ರಿನ ಪಡೆಯೋನ್ನ ಅವಶ್ಯಕತೆ ಇತ್ತಂಡು ಅವೆ ತೊಟ್ಟಿಗೆ ದೈವ ದೇವೇರ್ನ ಆಶೀರ್ವಾದ ಎನ್ನ ಕುಟುಂಬ ವರ್ಗದ ಕ್ಲೇರ್ದು ತಿಕ್ಕಿನ ಸಹಕಾರರ್ದು ಯಾನ್ ಎನ್ನಿನ ಈ ಒಂಜಿ ಎಲ್ಲಿಯ ಕೆಲಸನ ಸರಿಯಾದ ಸಮಯಗೂ ಇಂಕ ಮುಗಿಪೇರೆ ಸಾಧ್ಯ ಅಂಡು ಸನ್ಮಾನ ಸ್ವೀಕಾರ ಮನ್ಪುನಂಚಿನ ಮಲ್ಲ ಕೆಲಸ ಯಾನ್ ಮಲ್ದಿಜಿ ಸನ್ಮಾನ ಬೊರ್ಚಿ ಬನ್ನಗಲ ದುಂಬುಗು ಪಾತೆರೆ ಇಂಕ ಅವಕಾಶ ಬುಡಂದೆ ಈ ಒಂಜಿ ಪೊರ್ಲುದ ಕಾರ್ಯಕ್ರಮಡು ಪಾಲು ಪಡೆಯುನ್ನಂಚಿನ ಭಾಗ್ಯನ ಈ ಸಮಿತಿದ ಸದಸ್ಯರು ಇಂಕ ಹೋದಾಗ ಅದು ಕೊಡ್ತೇರು ಅಂಚಾದು ಎನ್ನ ಎಲ್ಲಿಯ ಕೆಲಸನ ಗುರುತಿಸಾದು ಸಾಂತ್ಯ ಸಾಂತೋಳಿಕೆದ ಈ ಪುಣ್ಯದ ಮಣ್ಣುಡು ನಿಗಲ ಪ್ರೀತಿದ ಸನ್ಮಾನನು ಸ್ವೀಕಾರ ಮನ್ಪುನಂಚಿನ ಭಾಗ್ಯನ ಎನ್ನ ಪಾಲುಗು ಒದಗಾದು ಕೊರ್ನೇಕ್ ಶ್ರೀ ದುರ್ಗಾ ಸೇವಾ ಸಮಿತಿದ ಮಾತಾ ಪದಾಧಿಕಾರಿಲೆಗ್ಲ ಅಂಚನೆ ಸದಸ್ಯರಿಗೆಲ್ಲ ಊರುದ ಎನ್ನ ಪ್ರೀತಿದ ಬಂಧುಲೆಗ್ಲ ಎನ್ನ ಉಡಲು ದಿಂಜಿನ ಸೊಲ್ಮೆಲೆನೋ ಸಂದಾಯಿತ ಮನ್ಪುವೆ. ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ, ಆದರ್ಶ ಇಲ್ಲದೆ ಬದುಕಿದರೆ ಬದುಕಿಗೆ ಅವಮಾನ. ನಿಮ್ಮ ಜೀವನವನ್ನು ಪ್ರೀತಿಸಿ ಆಗ ಇಡೀ ಜಗತ್ತೇ ನಿಮ್ಮದಾಗುತ್ತದೆ ಪನ್ಪಿನ ಸ್ವಾಮಿ ವಿವೇಕಾನಂದರನ ನುಡಿ ಮುತ್ತುದೊಟ್ಟಿಗೆ ಎನ್ನರಡ್ಡು ಪಾತೆರಗು ಪೂರ್ಣ ವಿರಾಮ ಪಾಡುವೆ. ಮಾತೆರೆಗ್ಲ ವಂದನೆ. ಚಿನಿತ ಎಂಗಲ್ನ ಅಧ್ಯಕ್ಷರಾಯಿನ ಶ್ರೀಯುತ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಬೇರೆ ಶಾಲು ಬೊಕ್ಕ ಸ್ಮರಣಿಕೆ ಕೊರದು ಗೌರವಿಸಲು ಪಂಡಿಕಿರಂದುಲ್ಲೆ ವಿಶೇಷವಾದ ಕಾರ್ಯಕ್ರಮ ಬಂಬ್ರಾನ ಬೈಲು ವಂದಿತ ಶೆಟ್ಟಿಯಿಂದ ಬೈದರೆ ಬೇರೆ ನಮ್ಮ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಡೆ ಎರು ಗಿಡಪಿನೇಟಿ ಪ್ರಥಮ ಸ್ಥಾನ ಪಡಿತಾರೆ. ನಂದಳಿಕೆ ಶ್ರೀಕಾಂತ್ ಭಟ್ರನ ಆ ಒಂಜಿ ಎರು ಗಿಡಪಿನೇಟಿ ಮಾತ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಡೆ ಈ ಒಂಜಿ ಎಡ್ಡೆ ಬಹುಮಾನವನ್ನು ಪಡೆಯಿನ ಬಂಬ್ರಾನ ಬೈಲು ವಂದಿತ ಶೆಟ್ಟಿ ಎಂಗಲ್ನ ಈ ಒಂಜಿ ಕಾರ್ಯಕ್ರಮ ಅರೆಗೆ ನೀನೆ ಅಭಿನಂದನೆ ಮಾಡ್ತಿದ್ದಿಲ್ಲ ಅರೆಗೆ ದಯಮಾಡಿ ಆರು ವೇದಿ ಶ್ರೀಯುತ ಐತಪ್ಪ ಶೆಟ್ಟಿ ದೇವೇಂದ್ರ ಪಡ್ಕೊಂಡು ಬೇರೆ ಯಾರಿಗೆ ಅಭಿನಂದನೆ ಕೊರದು ಅವರನ್ನು ಗೌರವಿಸಲು ಪಣ್ಣದು ಚಾಲು ಪಕ್ಕ ಸ್ಮರಣಿಕೆ ಕೊರತು ಗೌರವಿಸಲು ಪಣ್ಣದಿಂದಲೇ ಶ್ರೀಯುತ ಬಂಬ್ರಾನ ಬೈಲು ವಂದಿತ ಶೆಟ್ಟಿ ದಕ್ಷಿಣ ಕನ್ನಡ ಜಿಲ್ಲೆ ಪಕ್ಕ ಉಡುಪಿ ಜಿಲ್ಲೆಡೆ ಎರುಗಿಡೆ ಪಿರೇಟೆ ಪ್ರಥಮ ಸ್ಥಾನ ಪಡೆದು ಎಡ್ಡೆ ಪುದರ್ ಕೊಡ್ತಾರೆ. ಅಂಚಿನ ನಂದಳಿಕೆ ಶ್ರೀಕಾಂತ್ ಭಟ್ರನ ಎರುಗಿಡೆತ್ತದೆ ಎಡ್ಡೆ ಪುದರ್ ಬಣ್ಣ ಯುವ ನಾಯಕಿ ಎಲ್ಲ ಪ್ರಾಯದರೆ ನನಾತಾರಿಗೆ ಭವಿಷ್ಯತ್ತು ಉಂಡು ನನಾತೆ ಆ ಎಡ್ಡೆ ಪುದರೆ ಆ ಎರುತ ಒಂಜಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಡು ಯಕ್ಷಗಾನ ಪಕ್ಕ ಓ ಇರುಗಿಡ ಪಿನ್ನಡೆ ನಂಗೆ ಎಟ್ಟೆ ಪುದರ ಬರಡು ಪಡೆದು ಆ ದೇವರಿಡ ಪ್ರಾರ್ಥನೆ ಮಾಡ್ತಂದಿಲ್ಲ. ಮಾತೆರೆಗಳ ಅನ್ನದಾನದ ಬಗ್ಗೆ ಇಂಗ್ಲಿಗೆ ಮಸ್ತ್ ಸಹಕಾರ ಕೊರ್ನಂಜಿನ ಶ್ರೀಯುತ ಸತೀಶ್ ಶೆಟ್ಟಿ ಸಾಂತ್ಯ ಹೊಸಮನೆ ದಯಮಂತದಾರ ವೇದಿಕೆಗೆ ಬರಡು. ಸತೀಶ್ ಶೆಟ್ಟಿ ಸಾಂತ್ಯ ಹೊಸಮನೆ. ಮಾತೆರೆಗಳ ಅನ್ನದಾನದ ಬಗ್ಗೆ ಮಸ್ತ್ ಸಹಕಾರ ಕೊರ್ನಂಜಿನ ಶ್ರೀಯುತ ಸತೀಶ್ ಶೆಟ್ಟಿ ಸಾಂತ್ಯ ಹೊಸಮನೆ ಮೇರೆಗೆ ಅರುಣ್ ಉಳ್ಳಾಲ್ ಸ್ಮರಣಿಕೆ ಬೊಕ್ಕ ಗೌರವಿಸೋಡು ಪಂಡದು ಶಾಲದ ಮೂಲಕ ಗೌರವಿಸೋಡು ಪಂಡಿಕೆ ಒಂದು ದಾನುಡು ಮಲ್ಲದಾನ ಪಂಡ ಅನ್ನದಾನ ದಾನುಡು ಮಲ್ಲದಾನ
ಅನ್ನದಾನ ಒಂದು ಬಡವದಾಗಿ ಆಯನ ಬಡವನು ತಗ್ಗವನಂಚಿನ ಕೆಲಸವನ್ನು ಶ್ರೀಯುತ ಸದಸ್ಯಟ್ಟು ಮಂತ್ರಿ ಅರೆಗೆ ಎಂಗಲ ದುರ್ಗಾ ಸೇವಾ ಸಮಿತಿದ ಪರವಾದ ಸೋಲೈತಿದ್ದ ಸುರಮೇನ ಸಂದಾಯಿತ ಬಂದಿಲ್ಲ ಇಂಥ ಕಡೆಯತ ಕಾರ್ಯಕ್ರಮ ಏನಿತ್ತ ಈ ಗುರುಕರ್ಮೆ ವಯಸ್ಸಿನಂಜಿನ ಶ್ರೀಯುತ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಮೇರಿನ ಅಧ್ಯಕ್ಷೀಯ ಭಾಷಣ ಯಾನೆ ನಂಬುನಂಚಿನ ಮಾತ ದೇವದೇವನ ಮನಸ್ಸು ಸ್ಮರಣೆ ಮಂತೊಂದು ನನ್ನ ಮಾತ ಗುರಿಯಕ್ಕೆ ಒಂದನೇ ಸಲ್ಲಸ ಒಂದು ಈ ಜಾಗದ ಸ್ಥಳ ಸಾನ್ಯದ ದೇವದೇವರ ಮನಸ್ಸಿನ ಸ್ಮರಣೆ ಮಂತೊಂದು ಭಾರಿ ಶೋಕದ ಒಂಜಿ ಕಾರ್ಯಕ್ರಮ ನಮ್ಮ ಶ್ರೀ ದುರ್ಗಾ ಸೇವಾ ಸಮಿತಿ ಸಾಂತ್ಯ ಎಡ್ಡೆ ಇನ್ನು ವೇದಿಕೆ ಎಡುಕೊಳ್ನಾಗ ನಮ್ಮ ತುಯ್ಯ ಭಾರಿ ಶೋಕದ ಸಾಂಸ್ಥಿಕ ಕಾರ್ಯಕ್ರಮ ಅವತ್ತಂದೆ ಬೇತೆ ಆ ಪ್ರತಿಭೆಲೆಯನ್ನು ಗುರುತಿಸೋದು ಅಕ್ಲೆಗಳ ಅಭಿನಂದನೆ ಮನ್ಪುಣಂಚಿನ ಒಂಜಿ ಕಾರ್ಯಕ್ರಮ ಈ ಒಂಜಿ ಚಾವರೆಡು ಇತ್ತೇನೆ ನಂಗೆ ಮಾತೆರೆಗಳ ಧಾರ್ಮಿಕ ಉಪನ್ಯಾಸಕರ್ನಂಚಿನ ನಮ್ಮ ಅರುಣ್ ಉಲ್ಲಾಲ್ ನಮ್ಮ ತಲಪಾಡಿ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಪ್ರಧಾನ ಅರ್ಚಕರಾಯನಂಚಿನ ಗಣೇಶ್ ಭಟ್ರು ಇತ್ತೇನೆ ನಮ್ಮ ಕಾರ್ಯಕ್ರಮ ಇತ್ತೇರಿ ವೇದಿಕೆ ಮಸ್ತು ಜನ ಮಾತ ಸೇರ್ದಿನ ಗಣ್ಯರು ಅಂಚೆನೆ ವೇದಿಕೆದ ಎದುರುಡುಪುಣ ಮಾತ ಈ ಊರದ ಸಜ್ಜನ ಬಂಧುಲೆ ಜೋಕ್ಲೆ ಭಾರಿ ಖುಷಿ ಆಪುಣ ಜನಕ್ಲೆ ಪ್ರತೂನಾಗ ಅರುಣನೆ ಬಂಡೇರಿ ನಾಟಕದ ಅಂಚಿಗಿಲ್ಲ ತು ಒಂದು ದೈವದ ಈ ನೆತ್ತನೆಕ್ಲ ತು ಒಂದು ಜನಕ್ಲು ಮಾತ ಒಟ್ಟು ಬೈದೇರಿ ಅಣ್ಣ ಭಾರಿ ಖುಷಿ ದಯಂದ ಬಂದಾಗ ಇಂಚೆ ಜನಕ್ಕಳು ಸೇರುಡು ಕಾರ್ಯಕ್ರಮ ಒವ್ವೇ ಅವದುಪ್ಪಡು ನಮ್ಮ ಜನ ಸೇರಿಜಿಂದ ಸಂಘಟಕರಿಗಿಲ್ಲ ಕಾರ್ಯಕ್ರಮ ಮಂತಿನೆಗಳು ಇಂದು ಬರ್ಪುಜಿ ಜನಕ್ಕಳು ಸೇರಿನ ಬೊಕ್ಕಲ ಕಾರ್ಯಕ್ರಮ ನನಾತ್ ದೀಪುನಂಚಿನ ಹುಮ್ಮಸ್ ಸಂಘಟನೆಗಳು ಬರ್ಪುಡು ಅಣ್ಣ ಶ್ರೀ ದುರ್ಗಾ ಸೇವಾ ಸಮಿತಿ ಭಾರಿ ಶೋಕುಡಿನಿ ಪ್ರಸ್ತಾವನೆ ಮನ್ಪುಣಗ ಆಯ್ತು ಅಧ್ಯಕ್ಷರು ಪಂಡಿರು ನಿಜವಾದ ಒಂಜಿ ಊರುಡು ಒಂಜಿ ಸಂಘ ಅಥವಾ ಸಂಸ್ಥೆ ಒಂಜಿ ಇತ್ತನಂದ ಆ ಊರದ ಒವ್ವೇ ರೀತಿಯ ಸಮಸ್ಯೆ ಇತ್ತನಲ್ಲ ಐಕೊಂಜಿ ಧ್ವನಿಯಾದ ಬೇರೆ ಆ ಸಂಘ ಸಂಸ್ಥೆ ನಿಜವಾದ ಕಾರಣ ಆಪುಡು ಆ ಅಂಚೆ ನಡೆದವರ ಇಂಚಿತ್ತಿನ ಸಂಘ ಸಂಸ್ಥೆಲು ಪ್ರತಿ ಜಾಗದಲ್ಲಿ ಅವಳವಳು ಆಪಿನ ನಮ್ಮ ತೂಪ ಒಂದು ಸಂಘ ಸಂಸ್ಥೆ ಆಯಿ ನಡೆದ ಬೊಕ್ಕ ಐಟ್ ಒಂತಾತ ಜನಕ್ಕೆ ಆಡಲ್ಲ ಸಹಾಯ ಸಹಕಾರ ಮನ್ಪುಣಲ್ಪ ಆ ಸಂಘ ಮಂತಂದಾಂಡ ಆ ಸಂಘನ ಸಮಾಜ ಆ ಗುರುತಿಸೋಣ ಅಚ್ಚಂದಾಂಡ ಆ ಸಂಘನ ಮಂತಿರೇಕ್ಲ ಒಂದು ಸಾರ್ಥಕ್ಯ ಆಪುಡು ಅಂಚಿನ ಸಾರ್ಥಕ್ಯದ ಒಂದು ಭಾವನೆ ನಂಗೆ ಮಾತೆರೆಗಳ ಶ್ರೀ ದುರ್ಗಾ ಸೇವಾ ಸಮಿತಿದ ಮೆತ್ತು ಉಂಡು ಮಲ್ಲ ಕನಸಲಾಕ್ಲ ಉಂಡು ದುಮ್ಮದಿನಟ ನನಾತ್ ಈ ಸಂಘಟನೆ ನೆಡ್ಡೆ ಬುಲೆಪೋಡುಂದು ಐಕ್ ಎದುರಿತ್ತಿನ ಮಾತ ಈ ಸ್ಥಳ ಸಾನ್ನಿಧ್ಯ ದೈವ ದೇವರ್ಲಾಕ್ಲೆಗೆ ಆಶೀರ್ವಾದ ಮಲ್ಪಾಡನ್ನು ಪಣೊಂದು ಸ್ವಲ್ಪ ಸೇರಿದಿನಂಚಿನ ಮಾತೆರೆಗಳ ಕೈತ ಒಟ್ಟಿಗೆ ನಮ್ಮ ಮಾತೆಲ್ಲ ವೇದಿಕೆ ಇಡ್ತಿನಕಲ್ಲ ಮಾತರೀತಿದ ಕೆಲಸ ಕಾರ್ಯ ಮನ್ಪುಣಾಗ ದೈವ ದೇವರು ಎಡ್ಡೆ ಕೆಲಸ ದೈವ ದೇವರನ್ನ ಒಂದು ಸಹಕಾರ ಕೊರಡೊಂದು ಪಣೊಂದು ಏನಲ್ಲ ಮುಲ್ಪ ಲೆಪುಡಾದ ರಡ್ಡು ಪಾತ್ರ ಅವಕಾಶ ಮಂತ್ಕರನ ಸಂಘಟಕರಿಗೆ ಅಭಿನಂದನೆ ಸಲ್ಲಿಸುವ ಒಂದು ಬರ್ಪಿ ವರ್ಷ ನಾನಾ ಎಡ್ಡೆ ರೀತಿಡು ಈ ಕಾರ್ಯಕ್ರಮ ಯಶಸ್ವಿಯಾದ ನಡಪಡ ಪಣೊಂದು ನನ್ನ ಪಾತ್ರ ಜೈ ಹಿಂದ್ ಗುರುಕರ್ಮೆ ಸ್ಥಾನೋಡು ಪಾತ್ರ ರಂಜನ ಶ್ರೀಯುತ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಮೇರೆಗೆ ಸೋಲ್ಮೀನು ಸಂದಾಯಿತ ಮಂದೊಂದುಲ್ಲ ಇನಿತ ತುಳುವೆರೆ ಉಡಲ್ ಜೋಡುಕಲ್ಲು ಕಲಾವಿದರ ನಡಪನಂಚಿನ ತನಿಯಜ್ಜೆ ನಾಟಕದ ಪ್ರಮುಖರು ದಯಮಂತದ ವೇದಿಕೆ ಬರಡು ಇನಿತ ತನಿಯಜ್ಜೆ ನಾಟಕದ ಈ ಒಂಜಿ ಪ್ರಮುಖರು ದಯಮಂತದ ವೇದಿಕೆ ಬರಡು ಪಂಡಿಗೆ ನಂದುಲ್ಲೆ ತುಳುವೆರೆ ಉಡಲ್ ಜೋಡುಕಲ್ಲು ಕಲಾವಿದರ ನಡಪನಂಚಿನ ತನಿಯಜ್ಜೆ ಇನಿತ ಈ ಒಂಜಿ ಅನ್ನದಾನನು ಎಂಗ್ಲೆಗೆ ಮಾತೆರೆಗಳ ಈ ಒಂಜಿ ಸಹಕಾರ ಸಹಕಾರ ಕೊಡಂಗಿನ ಶ್ರೀಯುತ ಸತೀಶ್ ಶೆಟ್ಟಿ ಶಾಂತಿ ಹೊಸಮನೆ ಮೇರೆಗಳ ಸುಮ್ಮನೆ ಸಂದರ್ಭದಲ್ಲ ಅಂಜನೆ ಎಂಗಿನ ಅಧ್ಯಕ್ಷರಾಯನ ಶ್ರೀಯುತ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಮೇರೆನೆ ಗೌರವಿಸಿದ ಪಂಡಿಕೆ ನಂದು ಶ್ರೀಯುತ ಸುರೇಶ್ ಶೆಟ್ಟಿ ಈ ಒಂಜಿ ತಂಡದ ಗುರ್ಕಾರ ಬತ್ತದಿರು ಅವರಿಗೆ ಸುಲ್ಮೇನ ಸಂದಾಯಿತ ಮಂಜುಮುಲ್ಲ ಇತೆ ಕಡೆಯತ ಕಾರ್ಯಕ್ರಮ ಧನ್ಯವಾದ ಸಮರ್ಪಣೆ ಶ್ರೀಯುತ ಪುರುಷೋತ್ತಮ ಶೆಟ್ಟಿ ಸದಸ್ಯರೇ ಶ್ರೀ ದುರ್ಗಾ ಸೇವಾ ಸಮಿತಿ ಸಾಂತ್ಯ ದೊಂಪದ ಬಳಿ ನೇಮದ ಪ್ರಯುಕ್ತ ಸಾಂತ್ಯ ಸಾಂತೋಡಿಕೆಯಲ್ಲಿ ಶ್ರೀ ದುರ್ಗಾ ಸೇವಾ ಸಮಿತಿ ರಿಜಿಸ್ಟರ್ ಸಾಂತ್ಯ ಇದರ ವಾರ್ಷಿಕೋತ್ಸವದ ಪ್ರಯುಕ್ತ ನಡೆದ ಕಾರ್ಯಕ್ರಮದ ಪ್ರಯುಕ್ತ ದೀಪ ಪ್ರಜ್ವಲನೆ ಬೆಳಗಿಸಿ ವೇದಮೂರ್ತಿ ಶ್ರೀ ಗಣೇಶ್ ಭಟ್ ಪಂಜಾಳ ಇವರಿಗೂ ನಮ್ಮ ಶ್ರೀ ದುರ್ಗಾ ಸೇವಾ ಸಮಿತಿಯ ಪರವಾಗಿ ಧನ್ಯವಾದಗಳು. ಸಭಾ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತ ಶ್ರೀ ರವೀಂದ್ರ ಶೆಟ್ಟಿ ಉಳಿದೊಟ್ಟು, ಸಂಚಾಲಕರು ಶ್ರೀ ವಿದ್ಯಾರತ್ನ ವಿದ್ಯಾಸಂಸ್ಥೆ ದೇರಳಕಟ್ಟೆ ಇವರಿಗೆ ಶ್ರೀ ದುರ್ಗಾ ಸೇವಾ ಸಮಿತಿಯ ಪರವಾಗಿ ಧನ್ಯವಾದಗಳು.
ಧಾರ್ಮಿಕ ಉಪನ್ಯಾಸ ನೀಡಿದ ಡಾಕ್ಟರ್ ಅರುಣ್ ಉಳ್ಳಾಲ್, ಪ್ರಧಾನ ಸಂಚಾಲಕರು, ಅಂಬಾವನ ಧರ್ಮ ಶಿಕ್ಷಣ ಕೇಂದ್ರ ತೊಕೋಟು. ಇವರಿಗೂ ಶ್ರೀ ದುರ್ಗಾ ಸೇವಾ ಸಮಿತಿಯ ಪರವಾಗಿ ಧನ್ಯವಾದಗಳು. ಈ ಸಭಾ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಶ್ರೀ ಕೃಷ್ಣ ಶೆಟ್ಟಿ, ಕೆಳಗಿನ ಕೋಟೆಗಾರ ಗುತ್ತು, ಅಧ್ಯಕ್ಷರು, ಕೋಟೆಗಾರು ವ್ಯವಸಾಯ ಸೇವಾ ಸಹಕಾರಿ ಸಂಘ ರಿಜಿಸ್ಟ್ರಾರ್. ಇವರಿಗೂ ದುರ್ಗಾ ಸೇವಾ ಸಮಿತಿಯ ಪರವಾಗಿ ಧನ್ಯವಾದಗಳು. ಶ್ರೀ ಕರುಣಾಕರ ಶೆಟ್ಟಿ ಮೋರ್ಲಾ, ಅಧ್ಯಕ್ಷರು, ಜೀರ್ಣೋದ್ಧಾರ ಸಮಿತಿ ಶ್ರೀ ಮಹಾವಿಷ್ಣು ದೇವಸ್ಥಾನ ದೇವಂತಪಟ್ಟು. ಇವರಿಗೂ ಶ್ರೀ ದುರ್ಗಾ ಸೇವಾ ಸಮಿತಿಯ ಪರವಾಗಿ ಧನ್ಯವಾದಗಳು. ಶ್ರೀ ಐತಪ್ಪ ಶೆಟ್ಟಿ ದೇವಂತಪಟ್ಟು, ಮಾಲಕರು, ಶ್ರೀ ಕಟೀಲ್ ರೋಡ್ ಲೈನ್ಸ್. ಇವರಿಗೂ ದುರ್ಗಾ ಸೇವಾ ಸಮಿತಿಯ ಪರವಾಗಿ ಧನ್ಯವಾದಗಳು. ಶ್ರೀ ರಘು ಚಿಲ್, ನಿರ್ದೇಶಕರು, ಕೋಟೆಗಾರು ವ್ಯವಸಾಯ ಸೇವಾ ಸಹಕಾರಿ ಸಂಘ ರಿಜಿಸ್ಟರ್. ಇವರಿಗೂ ದುರ್ಗಾ ಸೇವಾ ಸಮಿತಿಯ ಪರವಾಗಿ ಧನ್ಯವಾದಗಳು. ಶ್ರೀ ಉದಯಕುಮಾರ್ ಶೆಟ್ಟಿ ಸಾಂತೆಗುತ್ತು, ಯುನೈಟೆಡ್ ರಬ್ಬರ್ಸ್ ಮುಂಬೈ. ಇವರಿಗೂ ದುರ್ಗಾ ಸೇವಾ ಸಮಿತಿಯ ಪರವಾಗಿ ಧನ್ಯವಾದಗಳು. ಶ್ರೀ ರಮೇಶ್ ಕುಲಾಲ್, ಪನೋಳಿಬೈಲು, ಶ್ರೀ ಮಹಾಲಕ್ಷ್ಮಿ ಸ್ಟೋರ್ಸ್, ಪನೋಳಿಬೈಲು. ಇವರಿಗೂ ದುರ್ಗಾ ಸೇವಾ ಸಮಿತಿಯ ಪರವಾಗಿ ಧನ್ಯವಾದಗಳು. ಶ್ರೀಮತಿ ನಯನಾ ಪಾರ್ಥಸಾರಥಿ, ಕಿನ್ಯ, ಸದಸ್ಯರು, ವ್ಯವಸ್ಥಾಪನಾ ಸಮಿತಿ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನ ದೇವಿಪುರ. ಇವರಿಗೂ ಶ್ರೀ ದುರ್ಗಾ ಸೇವಾ ಸಮಿತಿ ಪರವಾಗಿ ಧನ್ಯವಾದಗಳು. ಶ್ರೀಮತಿ ಆಶಾ ಪದ್ಮನಾಭ ಶೆಟ್ಟಿ ಬಾವ, ತಲಪಾಡಿ, ಸದಸ್ಯರು, ವ್ಯವಸ್ಥಾಪನಾ ಸಮಿತಿ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನ ದೇವಿಪುರ. ಇವರಿಗೂ ಶ್ರೀ ದುರ್ಗಾ ಸೇವಾ ಸಮಿತಿ ಪರವಾಗಿ ಧನ್ಯವಾದಗಳು. ಈ ಸಭಾ ಕಾರ್ಯಕ್ರಮದಲ್ಲಿ ಸನ್ಮಾನಿತರಾದ ಡಾಕ್ಟರ್ ಶಕೀಲಾ, ಇವರಿಗೂ ಶ್ರೀ ದುರ್ಗಾ ಸೇವಾ ಸಮಿತಿ ಪರವಾಗಿ ಧನ್ಯವಾದಗಳು. ಇಂದಿನ ಈ ಸಮಾರಂಭದಲ್ಲಿ ಅನ್ನದಾನದ ಸೇವಾಕರ್ತರಾದ ಶ್ರೀಮತಿ ಮತ್ತು ಶ್ರೀ ಸತೀಶ್ ಶೆಟ್ಟಿ ಸಾಂತ್ಯ ಹೊಸಮನೆ. ಇವರಿಗೂ ಶ್ರೀ ದುರ್ಗಾ ಸೇವಾ ಸಮಿತಿ ಪರವಾಗಿ ಧನ್ಯವಾದಗಳು. ಇಂದಿನ ಸಭಾ ಕಾರ್ಯಕ್ರಮದ ನಂತರ ಇದೇ ವೇದಿಕೆಯಲ್ಲಿ ತುಳುವೆರೆ ಉಡಲ್ ಜೋಡುಕಲ್ ಕಲಾವಿದರಿಂದ ತನ್ನಿಯಜ್ಜೆ ಎಂಬ ತುಳು ವಿನೂತನ ಶೈಲಿಯ ನಾಟಕ ಪ್ರದರ್ಶನಗೊಳ್ಳಲಿದೆ. ಇವರಿಗೂ ಶ್ರೀ ದುರ್ಗಾ ಸೇವಾ ಸಮಿತಿಯ ಪರವಾಗಿ ಧನ್ಯವಾದಗಳು. ಇಂದಿನ ಕಾರ್ಯಕ್ರಮಕ್ಕೆ ಧ್ವನಿ ಮತ್ತು ಬೆಳಕಿನ ವ್ಯವಸ್ಥೆ ಮಾಡಿಕೊಟ್ಟ ಶ್ರೀದೇವಿ ಎಲೆಕ್ಟ್ರಿಕಲ್ಸ್ ಇದರ ಮಾಲಕರಾದ ಕೃಷ್ಣ ಇವರಿಗೂ ಶ್ರೀ ದುರ್ಗಾ ಸೇವಾ ಸಮಿತಿಯ ಪರವಾಗಿ ಧನ್ಯವಾದಗಳು. ಮತ್ತೋರ್ವ ನಮ್ಮವರೇ ಆದ ಮೋಹನ್ ದಾಸ್ ಶೆಟ್ಟಿ ಸಾಂತೆಗುತ್ತು, ಇವರಿಗೂ ದುರ್ಗಾ ಸೇವಾ ಸಮಿತಿಯ ಪರವಾಗಿ ಧನ್ಯವಾದಗಳು. ವಿಡಿಯೋ ಹೊಸಕುರಲ್ ಚಾನೆಲ್, ಇವರಿಗೂ ದುರ್ಗಾ ಸೇವಾ ಸಮಿತಿಯ ಪರವಾಗಿ ಧನ್ಯವಾದಗಳು. ಛಾಯಾಗ್ರಾಹಕರಾದ ಭರತ್ ಭಂಡಾರಿ, ಇವರಿಗೂ ದುರ್ಗಾ ಸೇವಾ ಸಮಿತಿಯ ಪರವಾಗಿ ಧನ್ಯವಾದಗಳು. ಇಂದಿನ ವಾರ್ಷಿಕೋತ್ಸವ ಸಂದರ್ಭ ಪ್ರತಿಭಾ ಪುರಸ್ಕಾರ ಪಡೆದ ಎಲ್ಲ ಮಕ್ಕಳಿಗೂ ಶ್ರೀ ದುರ್ಗಾ ಸೇವಾ ಸಮಿತಿಯ ಪರವಾಗಿ ಧನ್ಯವಾದಗಳು. ಈ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಸಭಾ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಊರಿನ ಸಮಸ್ತ ಬಂಧುಗಳಿಗೆ ಶ್ರೀ ದುರ್ಗಾ ಸೇವಾ ಸಮಿತಿಯ ಪರವಾಗಿ ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲ ದಾನಿಗಳಿಗೂ ಶ್ರೀ ದುರ್ಗಾ ಸೇವಾ ಸಮಿತಿಯ ಪರವಾಗಿ ಧನ್ಯವಾದಗಳು. ಹಾಗೂ ಇಂದಿನ ಕಾರ್ಯಕ್ರಮ ಅಭೂತಪೂರ್ವವಾಗಿ ನಡೆಯಲು ಹಗಲು ರಾತ್ರಿ ಎನ್ನದೆ ದುಡಿದ ಶ್ರೀ ದುರ್ಗಾ ಸೇವಾ ಸಮಿತಿಯ ಸರ್ವ ಸದಸ್ಯರಿಗೆ ಶ್ರೀ ದುರ್ಗಾ ಸೇವಾ ಸಮಿತಿಯ ಪರವಾಗಿ ಅನಂತ ಧನ್ಯವಾದಗಳು. ಎಲ್ಲರೂ ಕೂಡ ಅನ್ನಪ್ರಸಾದವನ್ನು ಸ್ವೀಕರಿಸಬೇಕಾಗಿ ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ದಯವಂತಿದು ಭಕ್ತಿನಂಚಿನ ಭಕ್ತ ಮಾಶಿರಡ ಕುಡರ ವಿನಂತಿ.